ನಮಸ್ಕಾರ ವೀಕ್ಷಕರೇ, ಇವತ್ತು ವರ್ಲ್ಡ್ ಆಲ್ಝೈಮರ್ ಡೇ ಅಂದ್ರೆ ಅರಳು ಮರಳು ದಿನಗಳನ್ನ ಆಚರಣೆ ಮಾಡ್ತಾರೆ. ಸೆಪ್ಟೆಂಬರ್ ತಿಂಗಳಲ್ಲಿ ಈ ಒಂದು ದಿವಸ ಬರುತ್ತೆ. ಅದಕ್ಕಾಗಿ ಸಾಕಷ್ಟು ಪ್ರಾಮುಖ್ಯತೆಯನ್ನ ಇತ್ತೀಚಿನ ದಿನಗಳಲ್ಲಿ ಕೊಡ್ತಾ ಇದ್ದಾರೆ. ಮುಖ್ಯವಾಗಿ ಪೇಜ್ ಮೂಲಕ ಪಬ್ಲಿಸಿಟಿಗೆ ಇಟ್ಟಿಸಿಕೊಂಡಂತಹ ಈ ಒಂದು ಅರಳು ಮರಳುತನದ ರೋಗ ಏನಿದೆ ಅದರ ಬಗ್ಗೆ ಜನರಿಗೆ ಅವೇರ್ನೆಸ್ ಕೊಡ್ಲಿಕ್ಕೋಸ್ಕರ ಈ ಒಂದು ದಿನಾಚರಣೆಯನ್ನು ಆಚರಣೆ ಮಾಡ್ತಿದ್ದಾರೆ. ಟೌನ್ ಹಾಲ್ ನಲ್ಲಿ ಇವತ್ತು ಆ ಕಾರ್ಯಕ್ರಮ ನಡೀತಾ ಇದೆ. ಸಾಕಷ್ಟು ಜನರು ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈಗಾಗಲೇ ನೀವು ನೋಡ್ತಾ ಇದ್ದೀರಾ, ಕೆಂಪು ಮತ್ತು ಬಿಳಿ ಬಣ್ಣದ ಡ್ರೆಸ್ಗಳನ್ನ ಧರಿಸಿ ಅದಕ್ಕೆ ಒಂದು ಸಪೋರ್ಟ್ ಅನ್ನ ಮಾಡ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಜನರಿಗೆ ಅವೇರ್ನೆಸ್ ಕೊಡಬೇಕು, ಏನೆಲ್ಲ ಮಾಡಿದ್ರೆ ಜನರಲ್ಲಿ ಈ ಒಂದು ಆಲ್ಝೈಮರ್ ಒಂದು ರೋಗ ಏನಿದೆ ಅದನ್ನ ತಡೆಗಟ್ಟಬಹುದು. ಇದನ್ನ ಇಲ್ಲಿ ತನಕ ಯಾವುದೇ ಆಸ್ಪತ್ರೆಗಳಲ್ಲಿ ಅಥವಾ ಅದನ್ನ ತಡೆಗಟ್ಟುವಂತಹ ಯಾವುದೇ ಒಂದು ಮೆಡಿಸಿನ್ ಅನ್ನ ಕಂಡು ಹಿಡಿಯಲಿಲ್ಲ. ಆದ್ರೆ ಇದಕ್ಕೆ ಅವೇರ್ನೆಸ್ ಕೊಡುವಂತಹ ಒಂದು ಕೆಲಸವನ್ನ ಎಲ್ಲೆಡೆ ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಟೌನ್ ಹಾಲ್ ನಲ್ಲಿ ಒಂದು ದೊಡ್ಡ ಪ್ರೋಗ್ರಾಮ್ ಅನ್ನೇ ಆಯೋಜನೆ ಮಾಡಿದ್ದಾರೆ. ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಜನರಿಗೆ ಏನೇನು ಅವೇರ್ನೆಸ್ ಕೊಡಬೇಕು ಅದೆಲ್ಲದರ ಬಗ್ಗೆ ಇವತ್ತು ಮಾಡಿಕೊಡ್ಲಿಕ್ಕಿದ್ದಾರೆ. ಒಂದೆಡೆ ಕೆಂಪು ಬಿಳಿ ರಂಗಿನೊಂದಿಗೆ ಮಿನುಗುತ್ತಿರುವ ಸಭಾಭವನ, ಇನ್ನೊಂದೆಡೆ ಕೆಂಪು ಬಿಳಿ ಬಣ್ಣ ವಸ್ತ್ರ ಧರಿಸಿ ಬಂದಿರುವಂತಹ ಹಿರಿಯರು, ಹಲವು ಗಣ್ಯರು ಭಾಗವಹಿಸಿರೋ ಕಾರ್ಯಕ್ರಮವಿದು. ಇದುವೇ ಆಲ್ಝೈಮರ್ ಡೇಯ ವಿಶೇಷ. ನಮಸ್ಕಾರ ವೀಕ್ಷಕರೇ, ಇವತ್ತು ವರ್ಲ್ಡ್ ಆಲ್ಝೈಮರ್ ಡೇ ಅಂದ್ರೆ ಅರಳು ಮರಳು ದಿನಗಳನ್ನ ಆಚರಣೆ ಮಾಡ್ತಾರೆ. ಸೆಪ್ಟೆಂಬರ್ ತಿಂಗಳಲ್ಲಿ ಈ ಒಂದು ದಿವಸ ಬರುತ್ತೆ. ಅದಕ್ಕಾಗಿ ಸಾಕಷ್ಟು ಪ್ರಾಮುಖ್ಯತೆಯನ್ನ ಇತ್ತೀಚಿನ ದಿನಗಳಲ್ಲಿ ಕೊಡ್ತಾ ಇದ್ದಾರೆ. ಮುಖ್ಯವಾಗಿ ಪೇಜ್ ಮೂಲಕ ಪಬ್ಲಿಸಿಟಿಗೆ ಇಟ್ಟಿಸಿಕೊಂಡಂತಹ ಈ ಒಂದು ಅರಳು ಮರಳುತನದ ರೋಗ ಏನಿದೆ ಅದರ ಬಗ್ಗೆ ಜನರಿಗೆ ಅವೇರ್ನೆಸ್ ಕೊಡ್ಲಿಕ್ಕೋಸ್ಕರ ಈ ಒಂದು ದಿನಾಚರಣೆಯನ್ನು ಆಚರಣೆ ಮಾಡ್ತಿದ್ದಾರೆ. ಟೌನ್ ಹಾಲ್ ನಲ್ಲಿ ಇವತ್ತು ಆ ಕಾರ್ಯಕ್ರಮ ನಡೀತಾ ಇದೆ. ಸಾಕಷ್ಟು ಜನರು ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈಗಾಗಲೇ ನೀವು ನೋಡ್ತಾ ಇದ್ದೀರಾ, ಕೆಂಪು ಮತ್ತು ಬಿಳಿ ಬಣ್ಣದ ಡ್ರೆಸ್ಗಳನ್ನ ಧರಿಸಿ ಅದಕ್ಕೆ ಒಂದು ಸಪೋರ್ಟ್ ಅನ್ನ ಮಾಡ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಜನರಿಗೆ ಅವೇರ್ನೆಸ್ ಕೊಡಬೇಕು, ಏನೆಲ್ಲ ಮಾಡಿದ್ರೆ ಜನರಲ್ಲಿ ಈ ಒಂದು ಆಲ್ಝೈಮರ್ ಒಂದು ರೋಗ ಏನಿದೆ ಅದನ್ನ ತಡೆಗಟ್ಟಬಹುದು. ಇದನ್ನ ಇಲ್ಲಿ ತನಕ ಯಾವುದೇ ಆಸ್ಪತ್ರೆಗಳಲ್ಲಿ ಅಥವಾ ಅದನ್ನ ತಡೆಗಟ್ಟುವಂತಹ ಯಾವುದೇ ಒಂದು ಮೆಡಿಸಿನ್ ಅನ್ನ ಕಂಡು ಹಿಡಿಯಲಿಲ್ಲ. ಆದ್ರೆ ಇದಕ್ಕೆ ಅವೇರ್ನೆಸ್ ಕೊಡುವಂತಹ ಒಂದು ಕೆಲಸವನ್ನ ಎಲ್ಲೆಡೆ ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಟೌನ್ ಹಾಲ್ ನಲ್ಲಿ ಒಂದು ದೊಡ್ಡ ಪ್ರೋಗ್ರಾಮ್ ಅನ್ನೇ ಆಯೋಜನೆ ಮಾಡಿದ್ದಾರೆ. ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಜನರಿಗೆ ಏನೇನು ಅವೇರ್ನೆಸ್ ಕೊಡಬೇಕು ಅದೆಲ್ಲದರ ಬಗ್ಗೆ ಇವತ್ತು ಮಾಡಿಕೊಡ್ಲಿಕ್ಕಿದ್ದಾರೆ. Good morning, friends. Good morning, elders. ಹಿರಿಯರು, ಆಕ್ಚುಲಿ ನೀವು ಚೀಫ್ ಗೆಸ್ಟ್ ಇವತ್ತು. ಇಲ್ಲಿ ನಮ್ಮ ವಿನಯ್ ಕುಮಾರ್ ಸೊರಕೆ ಅವರೇ ನಮ್ಮ ಪ್ರೆಸಿಡೆಂಟ್ ಇದು ಶಿಷ್ಯರೆಂದು ಹೇಳಿದರೆ ಎಲ್ಲರೂ ಇಲ್ಲಿ ಇರುವವರೇ ಮುಖ್ಯ ಅತಿಥಿಗಳು. ಸೊ ಹಿಯರ್ ದ ರೆಸೊಲ್ಯೂಷನ್, ಮೊನ್ನೆ ನಾವು ಡಿಮೆನ್ಷಿಯಾ 2018 ಅಂತ ಡಾಕ್ಟರ್ ಪ್ರಭಾ ಅಂಡ್ ಆಲ್ ದ ಟೀಮ್, ಪೇಜ್ ಟೀಮ್ ಹ್ಯಾಡ್ ಗಾನ್ ಟು ಬ್ಯಾಂಗ್ಳೂರ್. ಅಲ್ಲಿ ದ ಮಿನಿಸ್ಟರ್ ಫಾರ್ ಹೆಲ್ತ್ ಆಫ್ ದ ಸೆಂಟರ್, Mr. J.P. Nadda, and our State Minister for Health was also present. So, ಈ ಅಲ್ಝೈಮರ್ಸಿಗೆ ಸರ್ಕಾರದಿಂದ ಏನು ಸ್ಯಾಂಕ್ಷನ್ ಇಲ್ಲದ್ರೆ ಫಂಡ್ಸ್ ಬರ್ತಾ ಇಲ್ಲ, ಬಿಕಾಸ್ ದಟ್ ಅವೇರ್ನೆಸ್ ಇಸ್ ನಾಟ್ ದೇರ್.
Now when people like this and like the Dementia 2018 ಅಂತ ಫೋರಂಗಳ ಮುಖಾಂತರ ಸರ್ಕಾರ ಮಾಡ್ದಿಲ್ಲ ಅಂತಲ್ಲ, ಸರ್ಕಾರಕ್ಕೆ ತಿಳುವಳಿ ಕೊಡುವ ಕಾರ್ಯಕ್ರಮ ಇದರ ಮುಖಾಂತರ ನಾವು ಮಾಡಬೇಕು. ನಾವು we have the ex-ministers, the government and most importantly the DC here. So here is the resolution which we all of you are passing. So this is the resolution requesting funds to the Alzheimer's patients. Resolution passed at the meeting of citizens on the observation of World Alzheimer's Day on 22nd September 2018 on Town Hall, Mangalore. Presided over by Ms. Olinda Pereira, President of PAGE, People's Association for Geriatric Empowerment. It is resolved to bring to the notice of the Honorable Government of Karnataka the plight of the patient suffering from Alzheimer's, dementia or disease. Also the Government of India. Alzheimer's dementia or disease can affect any individual without any discrimination of religion, caste, creed, sex, age, etc. The victims of the disease can be any member of the general public. The nature of the disease prevents them from availing social security programs like medical insurance. The victims may not in certain cases receive compassionate support even from family members. The state, being the only protector of such individuals, should formulate schemes for the sustenance of Alzheimer's patients by providing financial help. We bring to your notice that the government of Kerala is financially supporting the Alzheimer's cause. You can please take the Kerala model as guidance. Therefore, we request the government to formulate a scheme to provide infrastructural and financial help to the helpless victims of Alzheimer's disease. Signed, Ms. Olinda Pereira, President, Dr. Prabha Adhikari, Vice President, Gerardine D'Souza, Secretary, Mohan Raj, Joint Secretary, and all PAGE members and every single citizen of Mangalore. So hereby we are presenting this to the DC and we will further take it further. 1 minute. Do you all agree with the resolution, please? Thank you. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ ಹಾಗೂ ಮುಂಭಾಗದಲ್ಲಿರುವಂಥ ಎಲ್ಲ ಬಂಧುಗಳೇ ಹಾಗೂ ಮಿತ್ರರೇ, ವಿಶೇಷವಾಗಿ ಇವತ್ತಿನ ದಿನ ವರ್ಲ್ಡ್ ಆಲ್ಝೈಮರ್ಸ್ ಡೇ ಸಂಬಂಧ ಇವತ್ತೊಂದು ಕಾರ್ಯಕ್ರಮವನ್ನು ವಿಶೇಷವಾಗಿ ಹಮ್ಮಿಕೊಳ್ಳಲಾಗಿದೆ. ಬಹುಶಃ ಈ ಕಾರ್ಯಕ್ರಮ ನಡೆಸುವಂಥ ಈ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಯವರು, ಜಾಯಿಂಟ್ ಸೆಕ್ರೆಟರಿ ಹಾಗೂ ಎಲ್ಲ ಮೆಂಬರ್ಸ್ ಆಫ್ ದಿ ಪೇಜ್ ಆ್ಯಂಡ್ ಆಲ್ಸೋ ಇವತ್ತಿನ ದಿನ ಬರುವಂಥ ಎಲ್ಲ ಡಿಗ್ನೇಟ್ರೀಸಿಗೆ ನಾನು ವಿಶೇಷವಾಗಿ ವಂದಿಸ್ತಾ ಬಂದಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮಸ್ಕರಿಸ್ತಾ ಇವತ್ತಿನ ಒಂದು ವರ್ಲ್ಡ್ ಆಲ್ಝೈಮರ್ಸ್ ಡೇ ಸಂಬಂಧ ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆ. ಬಹುಶಃ ಭಾಳ ಒಂದು ಪ್ರಮುಖವಾದಂಥ ಕಾರ್ಯಕ್ರಮ ಇದು. ಇದನ್ನು ನಾವು ಈ ಹಿಂದೆ ನೋಡ್ತಾ ಇರಲಿಲ್ಲ, ಇತ್ತೀಚೆಗೆ ಈ ಕಾರ್ಯಕ್ರಮಗಳನ್ನು ಪ್ರಾರಂಭ ಮಾಡಿದ್ದಾರೆ. ರಿಯಲಿ ದಿಸ್ ಪ್ರೋಗ್ರಾಮ್ ಈಸ್ ವೆರಿ ಎನ್ಕರೇಜಿಂಗ್ ಆ್ಯಂಡ್ ಮೋಟಿವೇಟಿಂಗ್ ಆ್ಯಂಡ್ ಆಲ್ಸೋ ಇನ್ಸ್ಪೈರಿಂಗ್ ಟು ದಿ ಪಬ್ಲಿಕ್ ಆ್ಯಂಡ್ ಆಲ್ಸೋ ಫಾರ್ ದ ಪೀಪಲ್ ಹೂ ಆರ್ 60 or 65+. ಇವತ್ತಿನ ದಿನಗಳಲ್ಲಿ ಈ ಆಲ್ಝೈಮರ್ಸ್ ಅಂತ ಹೇಳುವಂಥದ್ದು ಅಫ್ಕೋರ್ಸ್ ಈ ನಮ್ಮ ಮೊಬೈಲ್ ಅಥವಾ ಯಾವುದೋ ವೆಬ್ಸೈಟ್ ಅಥವಾ ನೆಟ್ವರ್ಕ್ಗಳ ಮುಖಾಂತರ ಕೂಡ ಸಾಮಾನ್ಯ ಜನರು ಕೂಡ ಇದು ಏನು ಅಂತ ಬಿಟ್ಟು ಅರ್ಥ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಎಲ್ಲೇ ಒಂದು ಕಡೆ ಈ ನಾನು ಕಾಯಿಲೆ ಅಂತ ಹೇಳೋದಕ್ಕಿಂತ ಇದೊಂದು ಸಣ್ಣ ಸಾಮಾಜಿಕ ಸಮಸ್ಯೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅಥವಾ ಮನೆಯಲ್ಲಿ ಇನ್ನ ಒಂದು ಕೌಟುಂಬಿಕ ಸಮಸ್ಯೆಯಾಗಿ ಸುಮಾರು 60ರಿಂದ 65 ವರ್ಷದ ನಂತರದ ಜನರಿಗೆ ಮನೆಯಲ್ಲಿ ಆಗಲಿ ಅವರ ವೈಯಕ್ತಿಕಕ್ಕೆ ಆಗಲಿ ಅಥವಾ ಸಮಾಜದಿಂದಾಗಲಿ ಬೆಂಬಲ ಅಥವಾ ಸಹಕಾರ ಸಿಕ್ಕಿದಾಗ ಇವತ್ತೀಗ ಮೇಡಮ್ ಏನು ಹೇಳಿದರು, ಆಲ್ಝೈಮರ್ ಡಿಸೀಸ್ ಇಸ್ ಪ್ರಿವೆಂಟೇಬಲ್, 10 to 20% ಕ್ಯಾನ್ ಬಿ ಟ್ರೀಟೇಬಲ್. ಎಲ್ಲಿ ಒಂದು ಕಡೆ ಮನುಷ್ಯ ಹುಟ್ಟಿದ ನಂತರ
ಹುಟ್ಟಿದಾಗ ಕೆಲವು ಅಂಗಾಂಗ ಅಥವಾ ದೇಹಕ್ಕೆ ಸಂಬಂಧಪಟ್ಟಂತೆ ಅಥವಾ ಮೆದುಳಿಗೆ ಸಂಬಂಧಪಟ್ಟಂತೆ ವಿಕಲತೆದ ವೈಕಲ್ಯತೆಯನ್ನು ನಾವು ಕಾಣ್ತಾ ಇದ್ದೇವೆ. ಅದೇ ನಂತರ ಜೀವನ ಮುಂದೆ ಹೋದ ಹಾಗೆ ನಮ್ಮ ಏನು ಪಾಠಗಳಿಂದಾಗಲಿ ಅಥವಾ ಸಮಾಜದ ಒಂದು ಅನುಭವಗಳಿಂದಾಗಲಿ ದಿಸ್ ಎಕ್ಸ್ಪೀರಿಯನ್ಸ್ ಈಸ್ ಆಲ್ಸೋ ಕೈಂಡ್ ಆಫ್ ಎ ಟ್ರೈನಿಂಗ್. ಇದರಿಂದಾಗಿ ನಾವು ಸಮಾಜದಲ್ಲಿ ಭಾರಿ ತಿಳ್ಕೊಂಡು ಬರ್ತಾ ಇರ್ತೇವೆ. 50, 60, 60, 70 ವರ್ಷ ಆದ ನಂತರ ನಾವು ಹಿಂದಿನ ಹಾಗೆ ಇರಲಿಕ್ಕೆ ಸಾಧ್ಯ ಇಲ್ಲ. ಈ ಸಂದರ್ಭದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ನಮ್ಮ ಹಿಂದಿನ ಒತ್ತಡಗಳು ಅಥವಾ ಏನು ಈಗಿನ ನಾವು ಸಾಮಾನ್ಯ ಜನರಲ್ಲಿ ಕಾಣುವಂಥ ರಕ್ತದ ಒತ್ತಡ ಇರ್ಬೋದು, ಮಧುಮೇಹ ಕಾಯಿಲೆಗಳಿರ್ಬೋದು, ಅಥವಾ ವಯಸ್ಸಾದ ಹಾಗೆ ಕಾಣಬರುವಂಥ ಕಾಯಿಲೆಗಳಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ಸರ್ತಿ 60-65 ವರ್ಷ ಆಗುವಾಗ ಕೆಲವು ಸಮಸ್ಯೆಗಳು ಕಾಣೋದು ಸರ್ವೇ ಸಾಮಾನ್ಯ. ಬಹುಶಃ ಇಂಥ ಸಂದರ್ಭದಲ್ಲಿ ಬಹುಶಃ ಅವರಿಗೆ ಕುಟುಂಬದಲ್ಲಿ ಆಗಲಿ ಅಥವಾ ಅವರ ಮನೆಯಲ್ಲಿ ಆಗಲಿ ಅಥವಾ ಸಮಾಜದಲ್ಲಿ ಆಗಲಿ ವಿಶೇಷವಾಗಿ ಬಹುಶಃ ನಾವು ಸಾಂತ್ವನ ಹೇಳುವ ಬದಲು, ಸಾಂತ್ವನ ಹೇಳಿದರೆ ಐ ಡೋಂಟ್ ಥಿಂಕ್ ಇಟ್ ಕ್ಯಾನ್ ಬಿ ಎ ಕೈಂಡ್ ಆಫ್ ಎ ಸಪೋರ್ಟ್. ಸಾಂತ್ವನ ಬರೀ ಹೇಳುವ ಬದಲಾಗಿ ಬಹುಶಃ ನಮ್ಮ ಒಂದು ಏನು ಎಲ್ಡರ್ಸ್ ಇದ್ದಾರೆ ಅವರಿಗೆ ಪ್ರೀತಿ ಮತ್ತು ತೋರಿಸಿ ವಿಶ್ವಾಸ ಮತ್ತು ನಂಬಿಕೆಯನ್ನು ಇಟ್ಟುಕೊಂಡು ವಿಶೇಷವಾಗಿ ಅವರಿಗೆ ಬೆಂಬಲ ಕೊಡೋದ್ರಿಂದ ಅಥವಾ ಸಹಕಾರ ಕೊಡೋದ್ರಿಂದ ದೇ ಕ್ಯಾನ್ ಹ್ಯಾವ್ ಎ ಕ್ವಾಲಿಟಿ ಆಫ್ ಲೈಫ್ ಆ್ಯಸ್ ಲಾಂಗ್ ಆಸ್ ದೇ ಸರ್ವೈವ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಬಹುಶಃ ನಿಮಗೆ ಹೀಗೆ ಆಯ್ತಾ ಅಲ್ಲ ಅಥವಾ ಹಾಗೆ ಆಯ್ತಾ ಅಲ್ಲ ಅಂತ ಹೇಳುವ ಬದಲಾಗಿ ಅಥವಾ ನೀವು ಹೀಗೆ ಮಾಡೋದು ಸರಿಯಲ್ಲ ಅಥವಾ ಹಾಗೆ ಹೇಳುವ ಏನಾದರೂ ಟೀಕೆ ಅಥವಾ ತಮಾಷೆ ಅಥವಾ ಹಾಸ್ಯಾಸ್ಪದ ಮಾಡುವ ಬದಲಾಗಿ ವಿಶೇಷವಾಗಿ ಬಿಕಾಸ್ ದ ಆಲ್ಝೀಮರ್ಸ್ ಡಿಸೀಸ್ ಅಂತ ಹೇಳುವಂಥದ್ದು ಒಂದು ಮರೆಯುವ ಕಾಯಿಲೆ ಅಂತ ಬಿಟ್ಟು ಹೇಳ್ತಾರೆ. ಕೆಲವು ಸರ್ತಿ ಮರೆಯುವುದು ಅಂತ ಹೇಳುವಂಥದ್ದು ಇಟ್ಸ್ ಆಲ್ಸೋ ಎ ಗಾಡ್ ಗಿಫ್ಟ್. ಐ ವಿಲ್ ಟೆಲ್ ಯು, ಇಫ್ ಯು ಕೀಪ್ ಎವ್ರಿಥಿಂಗ್ ಇನ್ ಯುವರ್ ಮೈಂಡ್, ಐ ಥಿಂಕ್ ಯು ಕೆನಾಟ್ ಐ ಥಿಂಕ್ ದ ಪೀಪಲ್ ಕೆನಾಟ್ ಸರ್ವೈವ್. ದರ್ ಆರ್ ಥಿಂಗ್ಸ್ ಟು ಬಿ ಹ್ಯಾವ್ ಇನ್ ಅವರ್ ಮೆಮರಿ ಆ್ಯಂಡ್ ಸರ್ಟನ್ ಥಿಂಗ್ಸ್ ವಿ ಹ್ಯಾವ್ ಟು ಫರ್ಗೆಟ್ ಇಟ್. ಅದು ಸ್ವಾಭಾವಿಕವಾದಂಥ ಇದು. ಆದರೆ ಈ ಮರವು ಅಂತ ಹೇಳುವಂಥದ್ದು ದೀರ್ಘಕಾಲದ ಆದರೆ ಅಥವಾ ಒಬ್ಬರನ್ನು ಪರಿಚಯದವರನ್ನು ನಮಗೆ ಪರಿಚಯ ಇದ್ದವರನ್ನು ಅಥವಾ ಸಮಯ ಅಥವಾ ಸ್ಥಳ ಅಥವಾ ನಾನೀಗ ಸೇವಿಸಿದಂಥ ಆಹಾರ ಅಥವಾ ತೆಗೆದುಕೊಂಡಂಥ ಪದಾರ್ಥ ಇರ್ಬೋದು ಅಥವಾ ಇದರ ವಿಚಾರದಾಗೆ ಕೂಡಲೇ ಮರೆತು ಹೋಗಿ ನಮ್ಮ ಜೀವನದ ಚಟುವಟಿಕೆಯಲ್ಲಿ ಅದು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರೆ ದೆನ್ ಇಟ್ ಬಿಕಮ್ಸ್. ಬಟ್ ವಾಟ್ ವಿ ನೀಡ್ ಈಸ್ ಲೆಟ್ ಅಸ್ ಬಿ ಹ್ಯೂಮನ್ ಟು ಹ್ಯೂಮನ್ ಬೀಯಿಂಗ್ಸ್ ಅಂತ ಬಿಟ್ಟು ಹೇಳುವಂಥದ್ದು ನಾನು ಹೇಳ್ತಾ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನು ಕೋರ್ತಾ ಈ ರೀತಿಯ ಕಾರ್ಯಕ್ರಮಗಳು ನಮ್ಮಲ್ಲಿರುವಂಥ ಎಲ್ಲ ಕಾರ್ಪೊರೇಟ್ ಸೆಕ್ಟರ್ಸಿನ ಜೊತೆ ಹಾಗೂ ಸರ್ಕಾರೇತರ ಸಂಘ ಸಂಸ್ಥೆಗಳ ಜೊತೆ ಆರೋಗ್ಯ ಇಲಾಖೆ ಜೊತೆ ಮತ್ತು ಇನ್ನಿತರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇರ್ಬೋದು, ಇನ್ನಿತರ ಇಲಾಖೆಗಳ ಜೊತೆ ಸೇರಿಕೊಂಡು ಈ ಕಾರ್ಯಕ್ರಮಗಳು ಮಾಡ್ತಾ ಅವರ ಒಂದು ಜೀವನದಲ್ಲಿ ಅವರ ಜೀವನ ಗುಣಮಟ್ಟವನ್ನು ಹೆಚ್ಚಿಸುವಲ್ಲಿ ನಾವೆಲ್ಲರೂ ವಿ ವಿಲ್ ಆಲ್ ಟ್ರೈ ಟುಗೆದರ್, ಪುಟ್ ಎಫರ್ಟ್ಸ್ ಟುಗೆದರ್, ವಿಲ್ ಆಲ್ ಕಮ್ ಟುಗೆದರ್. ಆ್ಯಂಡ್ ಎಲ್ರಿಗೂ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಕಾರ್ಯಕ್ರಮದ ಬಗ್ಗೆ ಶುಭಾಶಯಗಳನ್ನು ಮತ್ತು ಇವತ್ತಿನ ದಿನ 2 ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಕೊಟ್ಟ ತಮಗೆಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್.
ಇನ್ನು ಅಲ್ಝೈಮರ್ ದಿನದ ಅಂಗವಾಗಿ ಪುರಭವನದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಬುಕ್ಲೆಟ್ ಅನ್ನ ಬಿಡುಗಡೆ ಮಾಡಿದ್ದು ವಿಶೇಷವಾಗಿತ್ತು. ಇನ್ನು ಈ ಕಾಯಿಲೆಯನ್ನ ಸಹಜ ಕಾಯಿಲೆ ಎಂದು ಪರಿಗಣಿಸಿ ಅದರ ಬಗ್ಗೆ ಅರಿವು ಮೂಡಿಸಲು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದು, ಇದಕ್ಕೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಜೊತೆಗೆ ಇನ್ನಷ್ಟು ಈ ರೋಗದ ಬಗ್ಗೆ ಕಾಳಜಿ, ಹಿರಿಯರನ್ನ ಗೌರವಿಸುವ ಕಾರ್ಯ ನಡೆದಿದ್ದು, ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ಭಾಗಿಯಾಗಿ ಈ ಕಾರ್ಯಕ್ರಮದ ಬಗ್ಗೆ ಮಹತ್ವದ ಹಾಗೂ ಅರ್ಥಪೂರ್ಣವಾದ ಹೇಳಿಕೆಯನ್ನ ನೀಡಿದ್ದಾರೆ. Now, this is the moment to have one more release of book, that is Lifeline for Elders. Now, once again, I request all the dignitaries to have a moment for this. Lifeline for Elders, this is a booklet which has all the information our elders need on the bedside or in their house, on a call, just a call. It will be all home service, from the pharmacy to food to vegetables to doctors to all the things, all the numbers. Only people who will do door delivery service are listed here. So this is a very useful book for our elders, and this is one effort to make it Mangalore dementia friendly. I request everyone to please join and release this booklet. Now I request Madam Loreto Pinto to take over about the Sushega Charitable Trust. Madam Loreto Pinto. Respected members on the dais and my dear friends. My husband, Mr. Gerald Pinto, and I founded Susheg Charitable Trust with a single thought of finding ways to make this planet a better place to live in for all living beings. When we were looking around for a cause and like-minded persons to join us, Dr. Lavina Norona was introduced to us. She suggested that we start a residential facility to take care of dementia patients. We were surprised to hear that our twin districts, with a vast number of hospitals, medical facilities, and old age homes, did not have a single place serving people with dementia. They were at the mercy of the loved ones and caregivers who themselves were at their wits' end in providing the right care. We found the cause appealing for the sheer necessity of helping those who are least attended to. For a residential facility, the first step is availability of land, without which we couldn't move forward. My husband and his sister donated 1 acre land for this purpose. Thank you. We have compiled some information on Alzheimer's disease. I would like one of the dignitaries on stage to please release it.
Thank you, Sushek, Charitable Trust. When we recognize some people, it's a great recognition for the work, for their charity, for their unbelievable success. And this is the moment to honor such a super senior citizens in this moment. I request Mr. Vishwanath to come forward for his lifetime service to healthcare organization deemed to be for 55 years. He has worked in the district health office, KMC, Athena Hospital, Sridevi College of Physiotherapy, and Padmavati Hospital. At the same moment, I request Mrs. Parameshwari for her lifetime service as a teacher in a higher primary school children. And we have got Mr. Anand Sons for winning a numerous number of medals and certificates through national and international athlete. Come on people, please cheer them up for their unsuccessful meet what had happened to be today. We request Dr. Menon and Prabhakar, MCF DC, to come and honor Mr. Vishwanath. Geraldine. ಪಾರ್ಕಲ್ಲಿ ನಡೆಸಿದಂಥ ಸ್ಪರ್ಧೆ, ಅದಕ್ಕೆ ಈಗ ಬಹುಮಾನ ಅದನ್ನು ಕೊಡುವವರು ಪ್ರಭಾಕರ್ ಅವರು, MCF ಡೈರೆಕ್ಟ್. ನಾಗೇಂದ್ರ ನವಚೈತನ್ಯ ಫಸ್ಟ್ ಪ್ರೈಸ್, ನಾಗೇಶ್ ಮಸ್ಕಾ, ಡೋರಾ ಮೆಂಡನ್ಸಾ
ಫೆಲ್ಸಿ ಪಿಂಟು ರೆಡಿಯಾಗಿ ಬನ್ನಿ ಬೇಗ. The winners of the memory game conducted on 1st September, the results are: first prize goes to Vanita Rai of Spurti Charitable Trust. I request them to come to the dais and take the prizes. Vanita Rai of Spurti, first prize. Zita Farayas of Age Mangalore, second prize. ನಾಗೇಶ್ ನಾಗೇಂದ್ರ ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್ ವಿಠಲ್ ಪೈ ರೂಪಾ ಸ್ಫೂರ್ತಿ ಡೋರಾ ಮೆಂಡೋನ್ಸಾ ಫೆಲ್ಸಿ ಪಿಂಟೋ ಥರ್ಡ್. Yes, memory game prize winners. First, Vanita Rai. Second, Zita Farayas of Age Mangalore. There are 3 winners of the third prize: B.S. Jyoti of KMC Navachaitanya Tower, Violet of Vishwas Trust, and Radhaji Shanai of Spurti Charitable Trust. Thank you. Thank you, sir, for giving away the prizes. Dignitaries on stage and my dear seniors, super seniors, and friends in the audience, thanks a lot for giving me the opportunity. I think I just want to keep it short, and I'll say that I agree with 100% with what Mrs. Kavita ma'am has told earlier, and just would like to add a few things to that maybe. Many people think that having seniors at home is a big burden, but if you think seniors are actually equivalent to children, and just the difference is that children get older, whereas seniors, super seniors get younger by the day. Then it becomes a little easier to you yourself as a caregiver. I think couple of experiences or observations that I have had is, one is it helps if you go with the flow. Don't refute, don't contradict them, don't say something opposite to what they have told, don't try to humiliate them. These things will definitely help. The other thing is probably don't get hurt. It's easy to get carried away. I'm not saying I have been perfect. There are days, I have had my times, I have banged my head against the table, I have gone to the washroom and I have cried within myself. But then few minutes later, there has been times when I have realized that, she's just getting younger by the day. So it's just a responsibility that is getting added to my day-to-day life. So I would say just go with the flow, go take care of them the way you have take care of your children. There have been times when my children have fought with her just the way they fight amongst themselves. So it's a real representation of how super seniors become very close or very equivalent to your own children. So I would keep it short, so I will keep it at that. I think people, as they get used to this, will learn. I don't know how much more I have to learn, but I think it is a journey, and I think it's worth taking anyway. All right, thank you very much.
ಅರಳು ಮರಳು ಅನ್ನೋದು ಬೇಕಾಗಿದ್ದನ್ನ ಸರಿಯಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳದಂತೆ ಮಾಡಿ ಬೇಡವಾಗಿರೋದನ್ನ ಸರಿಯಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳುವಂತೆ ಮಾಡುವ ಅಸಾಧ್ಯವಾದ ಸಮಸ್ಯೆಗೆ ದಾರಿ ಮಾಡಿಕೊಡುವಂತಹ ಕಾಯಿಲೆಯಾಗಿದ್ದು, ಇದನ್ನ ಕಾಯಿಲೆಯಾಗಿ ಪರಿಗಣಿಸದೆ ಒಂದು ವಯೋಸಹಜತೆಯಿಂದ ಬರುವಂತಹ ಸ್ನೇಹಿ ಕಾಯಿಲೆಯಾಗಿ ಪರಿಗಣಿಸಬೇಕು. ಈ ನಿಟ್ಟಿನಲ್ಲಿ ಇದಕ್ಕೆ ಅರ್ಥಪೂರ್ಣ ವೇದಿಕೆಯನ್ನ ಪೇಜ್ ಸಂಸ್ಥೆಯೊಂದಿಗೆ 30 ಉಳಿದ ಸಂಸ್ಥೆಗಳು ಕೈಜೋಡಿಸಿದ್ದು, ಕಾರ್ಯಕ್ರಮವನ್ನ ಪೇಜ್ ಸಂಸ್ಥೆಯ ಅಧ್ಯಕ್ಷೆ ಒಲಿಂಡಾ ಪಿರೇರಾ ಉದ್ಘಾಟನೆ ಮಾಡಿದ್ರು. Special morning because we are commemorating Elderly People's Day. Therefore, it becomes very special to us elderly people and the young people who are interested in the elderly. And I think normally most of us are, because our parents become elderly, our grandparents become elderly, and so we live among elderly people. We are not living exclusively young people, children, middle-aged, old people and so on. Thank God that all of us live together so that we grow to understand one another, we grow to fulfill each other's needs, we grow to love one another, and we also grow to encourage one another and share everyone's joys and sorrows. So from that point of view, World Elders Day is a day for all, because we are either elders ourselves, or we live among elders, or we have memories of elders, our own parents, grandparents and so on. So today, what I think is that each of us can make up our mind that I will do something for the elderly. If I don't do something tangible or a big activity, I can always be understanding towards the elderly. I can always interpret their actions. I can always be a go-between when there is an elderly person alone and needs some company. There are umpteen ways in which we can do it, and we don't need to look out for opportunities. For all this and more, I feel that today is a day when each one of us will make a promise to ourselves and to the world at large that I will do what I can to make the life of an elderly person a little happier than it is today. And that I will put myself out, give up something for myself and give something to an elderly person. It may be my time, it may be just a word, it may be a smile, it may be just something that doesn't cost me much, but it means a lot to the elderly person who receives it. So today we shall make a special commemoration and a special promise, and I think we'll carry it on till we get some other inspiration next year. Thank you. ಗಣ್ಯರೇ ಹಾಗೂ ಎಲ್ಲ ಬಂಧುಗಳೇ, ಪ್ರಥಮವಾಗಿ ನಾನು ಈ ಪೇಜ್ ಮತ್ತು ಇತರ ಸಂಸ್ಥೆಗಳಿಗೆ ಅಭಿನಂದನೆ ಹೇಳಿ ಬಯಸ್ತೇನೆ. ಯಾಕಂದರೆ ಈ ಮರವಿನ ಒಂದು ಸಮಸ್ಯೆ ಅದು ರೋಗ ಅಲ್ಲ, ಅದು ಸಮಸ್ಯೆ ಅಂತ ಹೇಳಿ ಒಂದು ಈ ತಿಳುವಳಿಕೆ ಅವೇರ್ನೆಸ್ ಕೊಡೋದು ಈ ಪೇಜಿನವರ ಅತ್ಯಂತ ಮುಖ್ಯ. ಯಾಕಂದರೆ ಹೆಚ್ಚಿನವರು ನಾವು ತಿಳ್ಕೊಳ್ತೇವೆ ಮರೆವು ಅದೊಂದು ವರ ಹಾಗೂ ಅದೊಂದು ಸಮಸ್ಯೆ. ಆದರೆ ಈ ಸಮಸ್ಯೆ ಒಂದು ರೋಗ ಹೋಗದಾಗೆ ನಾವು ಹೇಗೆ ಅದನ್ನು ಪ್ರಾರಂಭದಲ್ಲೇ ಅದನ್ನು ಕಂಡುಹಿಡಿಯುವುದು, ಅದಕ್ಕೆ ಬೇಕಾದ ಏನಾದರೂ ಪ್ರಿವೆಂಟಿವ್ ಥಿಂಗ್ಸನ್ನು ನಾವು ಮಾಡೋದು, ಇಂಥ ಒಂದು ಸಾರ್ವಜನಿಕ ತಿಳುವಳಿಕೆ ಕಾರ್ಯಕ್ರಮವನ್ನು ಈ ಪೇಜ್ ಮತ್ತು ಆಲ್ಜಿಮರ್ ಅಸೋಸಿಯೇಷನ್ ಅಂಥ ಸಂಸ್ಥೆಗಳು ಮಾಡ್ತಾ ಇದ್ದಾರೆ. ಯಾಕಂದರೆ ಮಂಗಳೂರಿನಲ್ಲಿ ಅವೇರ್ನೆಸ್ ಅತ್ಯಂತ ಜಾಸ್ತಿ, ಹಾಗೂ ಇಲ್ಲಿ ಹೆಚ್ಚಿನ ವೈದ್ಯಕೀಯ ಕಾಲೇಜುಗಳಿದ್ದಾರೆ, ವೈದ್ಯಕೀಯ ಆಸ್ಪತ್ರೆಗಳಿದ್ದಾರೆ. ಆದರೆ ಪ್ರತಿಯೊಂದು ಆಸ್ಪತ್ರೆಗಳಲ್ಲಿ ಈ ಮನೋರೋಗ, ಈ ಸೈಕ್ಯಾಟ್ರಿಕ್ ಡಿಪಾರ್ಟ್ಮೆಂಟ್ ಇದೆ. ಆದರೆ ಹೆಚ್ಚಿನವರಿಗೆ ಈ ಪ್ರಾರಂಭದಲ್ಲಿ ಅದು ಮನೋರೋಗವ ಅಥವಾ ಈ ಡೆಮೆನ್ಷಿಯಾ ಅದು ಗೊತ್ತಾಗುವ ಒಂದು ಕಷ್ಟಕರ ಪರಿಸ್ಥಿತಿ ಇದೆ. ಆ ನಿಟ್ಟಿನಲ್ಲಿ ಈ ಪೇಜ್ ಸಂಸ್ಥೆಯವರು ಇಂಥ ಒಂದು ಮುತುವರ್ಜಿತನ ತಗೊಂಡಿದ್ದಾರೆ. ಯಾಕಂದರೆ ಕೆಲವಾರು ವರ್ಷದಿಂದ ನಡೀತಾ ಇದೆ. ಇದು ನಗರ ಪ್ರದೇಶಕ್ಕೆ ತಿಳುವಳಿಕೆ ಜಾಸ್ತಿ ಇದೆ, ಆದರೆ ಅದೇ ರೀತಿ ಹಳ್ಳಿ ಪ್ರದೇಶದಲ್ಲೂ ಕೂಡ ಇದೆ. ನಮಗೆ ಹೆಚ್ಚಿನವರಿಗೆ ಅದು ಹೆಚ್ಚಿನ ಮನೆಗಳಲ್ಲಿ ಇದ್ದಾಗ ನಾವು ತಿಳಿತೇವೆ ಅಲ್ಲಿ ಯಾವುದೋ ಒಂದು ಅರೆ ಮರ್ಲರಿದ್ದಾರೆ, ಹುಚ್ಚರಿದ್ದಾರೆ ಅಂತೇಳಿ. ಆದರೆ ಪ್ರಾರಂಭದಲ್ಲೇ ಅದರ ಡಯಾಗ್ನೋಸಿಸ್ ಮಾಡಿ ಅದರ ತಿಳುವಳಿಕೆಯನ್ನು ಕುಟುಂಬಸ್ಥರಿಗೆ ಕೊಡಬೇಕು.
ಯಾಕಂದರೆ ಇಂಥ ಒಂದು ಡಿಮೆನ್ಷಿಯಾ ಅಥವಾ ಈ ಮರವಿನ ರೋಗ ಪ್ರಾರಂಭದಲ್ಲಿ ಒಂದು ಕುಟುಂಬ ಸಮಸ್ಯೆ ಆದರೂ ಕ್ರಮೇಣವಾಗಿ ಅದು ಇಡೀ ಒಂದು ಸೊಸೈಟಿಯ, ಒಂದು ಸಮಾಜದ ಸಮಸ್ಯೆ ಆಗ್ತದೆ. ಆ ನಿಟ್ಟಿನಲ್ಲಿ ನಾವು ಇಂಥ ಮಂಗಳೂರು ನಗರದಲ್ಲಿ ಇಂಥ ಸಂಸ್ಥೆಗಳು ಇಂಥ ಮುತುವರ್ಜಿತನ ತೋರೋದು ಅತ್ಯಂತ ಒಳ್ಳೆಯದು. ಇದು ಉದಾಹರಣೆಗಾಗಿ ಈ ಒಂದು ಅವೇರ್ನೆಸ್ ಪ್ರೋಗ್ರಾಮು ಯಾರಿಗೆ ಬೇಕು? ನಮ್ಮ ಹಿರಿಯರಿಗೆ ಅವರು ಇಂಥ ಒಂದು ಸಮಸ್ಯೆಯಲ್ಲಿ ತೊಂದರೆ ಸಿಗ್ತಾರೆ. ಆದರೆ ಈ ಅವೇರ್ನೆಸ್ ಅಥವಾ ಈ ಪ್ರೋಗ್ರಾಮ್ ಬೇಕಾಗಿರೋದು ನಮ್ಮ ಯುವಕರಿಗೆ ಅಥವಾ ನಮ್ಮ ಯಂಗ್ಸ್ಟರ್ಸಿಗೆ. ಅವರು ಮನೆಯಲ್ಲಿ ಒಂದು ಕುಟುಂಬದಲ್ಲಿ ಇಂಥ ಒಂದು ಸಮಸ್ಯೆ ಇರುವಾಗ ಕುಟುಂಬಸ್ಥರು, ಯುವಕರು ಅದನ್ನು ಹೇಗೆ ತಿಳುವಳಿಕೆ ತಗೊಳ್ತಾರೆ, ಅದು ಅತ್ಯಂತ ಮುಖ್ಯ. ಅದರಿಂದ ಇಂಥ ಒಂದು ಅವೇರ್ನೆಸ್ ಪ್ರೋಗ್ರಾಮು ನಾವು ನಿಜವಾಗಿ ಬೇಕಾದ್ದು ಯುವಕರಿಗೆ, ನಮ್ಮ ಯಂಗ್ಸ್ಟರ್ಸಿಗೆ. ಅದೇ ರೀತಿ ನಾವು ಪ್ರಾರಂಭದಲ್ಲಿ ನಾವು ಏನು ಮಾಡ್ತೇವೋ ಮೆಮರಿ ಕ್ಲಿನಿಕ್, ಮೆಮರಿ ಟೆಸ್ಟು, ಎಕ್ಸಸೈಸ್ ಇಂಥದ್ದೆಲ್ಲ ಸಾಧಾರಣ 50 ವರ್ಷದ ನಂತರವೇ ಇದನ್ನು ನಾವು ಶುರು ಮಾಡಿದರೆ ಮುಂದಿನ ದಿನಗಳಲ್ಲಿ ಅಥವಾ ಹಿರಿಯರಾದಾಗ ಈ ಸಮಸ್ಯೆ ನಮಗೆ ಬರುವುದು ಬಹಳ ಕಮ್ಮಿ. ಅದನ್ನು ಇಂಥ ಒಂದು ಕಾರ್ಯಕ್ರಮಕ್ಕೆ ನಾನು ಅಭಿನಂದನೆ ಹೇಳ್ತೇನೆ. ನಮ್ಮ ಸಂಸ್ಥೆಯವರು, ಮಂಗಳೂರು ರಸಗೊಬ್ಬರ ಸಂಸ್ಥೆಯವರು ಕೂಡ ಇದರೊಟ್ಟಿಗೆ ನಮ್ಮ ಸಾರ್ವಜನಿಕ ಜವಾಬ್ದಾರಿ ಅಂಗವಾಗಿ ಇದರೊಟ್ಟಿಗೆ ನಾವು ಕೈ ಜೋಡಿಸಿದ್ದೇವೆ. ಇಂಥ ಒಂದು ಅವಕಾಶ ನಮಗೆ ಕೊಟ್ಟದ್ದಕ್ಕೆ ಪೇಜ್ ಹಾಗೂ ಡಾಕ್ಟರ್ ಪ್ರಭಾಧಿಕಾರಿ ಹಾಗೂ ಜೆರಾಲ್ಡಿನ್ ಅವರು, ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆ ಹೇಳಿ, ನಮ್ಮ ಮಂಗಳೂರು ನಗರ ಡೆಮೆನ್ಷಿಯಾ ಫ್ರೀ, ಮರವಿನ ಸಮಸ್ಯೆ ಇಲ್ಲದ ಒಂದು ನಗರ ಪ್ರದೇಶವಾಗಿ ಬರಬೇಕು ಅಂತೇಳಿ ನಾವೆಲ್ಲರೂ ಆಶಿಸಿ, ನಾವೆಲ್ಲರೂ ಕೂಡ ಇದಕ್ಕೊಂದು ಕೈ ಜೋಡಿಸಿ ಇಂಥ ಒಂದು ಉತ್ತಮ ಕಾರ್ಯಕ್ರಮಕ್ಕೆ ಶುಭಾಶಯಗಳನ್ನು ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. End-to-end solution for those who cannot remember. Memory Clinic has to diagnose the disease, Alzheimer's and related disorders, continue to give treatment, identify reversible causes, give treatment in early dementia, and also encourage them to be as active as possible, and also to have a caregiver training program. So I call out to all the psychiatrists over here to implement these guidelines, because these are auditable. You need to maintain a record. This is RDC guideline. They are very simple, but yet you need to do everything as per the guidance. So my humble request is to keep a registry of these patients, follow them up, and whenever they require help, page is out there to support. We are trying to get a common single psychologist who will visit your centers and help you in probably evaluating them, assessing them as per the guidance. We will be using a RDC common proforma to collect data for the city of Mangalore, so that we can collect the caregivers, we can create home services for these people. So this is our dream, Page's dream, and I'm very happy that we have the youngest to oldest psychiatrists to support us. Thank you so much. It is a very special occasion. I always think, I've always expressed that children and the aged are not, they don't belong to families. They are a community asset. Community should take care of them. As a community, we have to collectively take responsibility in these 2 age groups. In that sense, I feel today is all our day, and the efforts that we are going to make in these lines should reflect in getting some good solutions. Many a times in governance and in our various other things, we forget even when you see the facilities that we make, somewhere there is a gap where we don't consider the elderly. I think those ideas should creep in, should be a part of our entire process as such. And especially Alzheimer's is something which now we are dealing, and we have now learned to sort of understand the phenomenon as such. I wouldn't call it a disease or anything, but it is a phenomenon. So I think the solution lies in understanding the whole thing. So the effort towards understanding that,
I think is the first step that we have to make. And today all of us are here to spread this message, and with all your support, I think we will go a stride forward in this year. Thanks a lot for it. Respected Madam Olinda Pereira, other eminent dignitaries on the dais, esteemed seniors, a very good morning to all of you. We are all aware that Alzheimer's disease is a very debilitating and crippling disease. I am sure science will one day find a remedy for this. But till the time we have to make do with various kinds of adjustments. I will only just share one small thing which I came to know the other day. It's a Siddha medicine technique. The number 8, they draw on the floor a big number 8, and they say you keep walking in that pattern for about half an hour every day, and it improves your memory capacity. I don't know how far it is true, but this is a Siddha technique which is being propagated. I think it's a very simple thing that all of you can do. Many of you are going for a morning walk, so you could do this number 8. It may help you. Thank you. God bless all of you. As a caregiver, I would say the initial stages were difficult. It was not easy, stressful. To keep them happy, we need to use humor in their day-to-day life. Maintain a schedule. Play music. Keep them busy with activities. I also involved my husband and children to be around her in my absence. I also hired a full-time caregiver, help. A home nurse was there with her 24 hours. And as a caregiver, I also took breaks in between. As a caregiver, it has taught me to be positive, not to disagree with them, hold hands, be patient, to love unconditionally and not to think it as a burden. Great love needs great sacrifice. That people are more important than things. To allow them to live in the moment, not to take what they say personally. Hold hands as much as possible. Give them assurance that you're always there for them. Whenever you're frustrated, remember the good times you had with your loved one. I think this would help you. And take as it comes, day to day. We have, from Spurti Charitable Trust, we have made a documentary and a movie on Alzheimer's disease, and she and her mother-in-law are the heroines. They have opened the movie. You must say it. We may show a 2-minute opening of the movie later on. So, but I'm presenting her the CD because they agreed to be shot for the movie. ಇನ್ನು ಈ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಹಲವು ಮಾಹಿತಿ ವಿನಿಮಯ ಮಾಡಿಕೊಳ್ಳುವ ಅವಕಾಶವನ್ನ ಮಾಡಲಾಯಿತು. ಅಷ್ಟು ಮಾತ್ರವಲ್ಲ, ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಸಸಿಕಾಂತ್ ಸೆಂಥಿಲ್, ಮಾಜಿ ಶಾಸಕ ಜೆಆರ್ ಲೋಬೋ, ಮಾಜಿ ಶಾಸಕ ವಿನಯ್ ಕುಮಾರ್ ಸೊರಕೆ ಭಾಗಿಯಾಗಿದ್ದು ಹಿರಿಯರ ಬಗ್ಗೆ ಉತ್ತಮ ಮಾತುಗಳನ್ನ ಆಡಿದ್ದಾರೆ. ಜೊತೆಗೆ ಈ ಕಾರ್ಯಕ್ರಮಕ್ಕೆ ಪುಷ್ಟಿ ನೀಡಲು ಹಲವು ಹಿರಿಯರು ಭಾಗಿಯಾಗಿದ್ದು ಮತ್ತೊಂದು ವಿಶೇಷವಾಗಿದೆ. ನಮ್ಮ ಅತಿ ಕಿರಿಯ ಪ್ರಾಯದ ಅತಿ ಹೆಚ್ಚಿನ ತರುಣರಾಗಿರುವಂಥ ಆತ್ಮೀಯರಾದ ಓಲಿಂಡಾ ಪೆರೇರರವರೇ, ಇಲ್ಲಿ ನೆರೆದಿರುವಂಥ ನನ್ನ ಎಲ್ಲ ಆತ್ಮೀಯ ಬಂಧುಗಳೇ, ಬಹಳ
ಸುಂದರವಾದ ಒಂದು ಕಾರ್ಯಕ್ರಮ ಇದು. ಪ್ರತಿ ವರ್ಷ ಹೆಚ್ಚು ಕಡಿಮೆ ನಾನು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀನಿ. ಕಳೆದ ಸಾರಿ ಜೆರಾರ್ಡ್ರವರು ನಾವು ಎಲ್ಲರೂ ಸೇರಿ ಶ್ರೀಮತಿ ಒಲಿಂಡಾ ಪೆರೇರಾ ಎಲ್ಲರೂ ಸೇರಿ ನಮ್ಮ ಕದ್ರಿ ಪಾರ್ಕ್ನಲ್ಲಿ ಕೂಡ ಈ ಕಾರ್ಯಕ್ರಮ ಮಾಡಿದ್ವಿ. ಈ ಸಾರಿ ಮಾತ್ರ ಅಲ್ಲಿ ಹೋಗ್ಲಿಕ್ಕೆ ನನಗೆ ಅಸಾಧ್ಯವಾಗೋಯ್ತು. ಭಾಳ ಉತ್ತಮವಾದ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಪೇಜ್ ಸಂಸ್ಥೆಯು ಹಮ್ಮಿಕೊಂಡು ಬರ್ತಾ ಇದೆ. ಪ್ರತಿಯೊಬ್ಬ ವ್ಯಕ್ತಿ ಹುಟ್ಟಿದವನು ಸಮಾಜದಲ್ಲಿ ಈ ಪೃಥ್ವಿಯಲ್ಲಿ ಮಗುವಾಗಿ ಜನಿಸಿದ್ರು ಕೂಡ ಒಂದಲ್ಲ ಒಂದು ದಿವಸ ಹಿರಿಯನಾಗಿ ನಾವು ಬದುಕಲೇಬೇಕು. ಭಗವಂತನು ನಮಗೆ ಆಯುಷ್ಯ ಕೊಟ್ಟರೆ ಪ್ರತಿಯೊಬ್ಬನು ಕೂಡ ಹಿರಿಯನಾಗಲಿಕ್ಕೆ, ನಾಗರಿಕನಾಗಲಿಕ್ಕೆ ಇದೆ. ಒಂದು ದಿವಸ ನಾವು ಕೂಡ ಅವರ ಹಾಗೇನೆ ಆ ಒಂದು ವ್ಯವಸ್ಥೆಗೆ ತಲುಪ್ತೀವಿ ಎಂಬ ಒಂದು ಪ್ರಜ್ಞೆ ಬಹುಶಃ ನಮ್ಮ ಕಿರಿಯ ನಾಗರಿಕರಿಗೆ ಸರಿಯಾದ ಸಮಯದಲ್ಲಿ ಸರಿಯಾದ ವಯಸ್ಸಿನಲ್ಲಿ ಬಂದರೆ ಬಹುಶಃ ಹಿರಿಯ ನಾಗರಿಕರಿಗೆ ಒಂದು ಸರಿಯಾದ ಸ್ಥಾನಮಾನ, ಅವರ ಒಂದು ಅನುಭವದ ಏನು ಭಂಡಾರ ಇದೆ ಅದನ್ನು ಈ ಸಮಾಜದ ಅಭಿವೃದ್ಧಿಗೆ, ನಮ್ಮ ಕುಟುಂಬಗಳ ಅಭಿವೃದ್ಧಿಗೆ ಉಪಯೋಗ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಯಾವಾಗ ನಾವು ಹಿರಿಯ ನಾಗರಿಕರಿಗೆ ಗೌರವ ಕೊಡುವುದಿಲ್ಲ, ಸರಿಯಾದ ಸ್ಥಾನಮಾನ ಕೊಡುವುದಿಲ್ಲ, ಆ ಸಮಾಜ ಸ್ವಾಸ್ಥ್ಯ ಸಮಾಜವಾಗಿ ಬೆಳೀಲಿಕ್ಕೆ ಖಂಡಿತ ಸಾಧ್ಯವಿಲ್ಲ. ಆದ್ದರಿಂದ ತಾವು ನೋಡಿರ್ಬೋದು, ಹಿಂದಿನ ಎಲ್ಲ ಏನು ದೊಡ್ಡ ದೊಡ್ಡ ಫಿಲಾಸಫರ್ಸ್ ಅವರು ಇವರು ಯಾರು ಇದ್ದಾರೆ, ಅವರ ಹೆಚ್ಚಿನ ಕೃತಿಗಳು ಇವತ್ತೇನು ಬಹಳ ಜಗತ್ಪ್ರಸಿದ್ಧವಾದ ಕೃತಿಗಳು ಯಾವುದಿದ್ರೂ ಕೂಡ ಅದೊಂದು ವಯಸ್ಸು ದಾಟಿದ ನಂತರ ಬರೆದಿರುವಂಥ ಕೃತಿಗಳು. ಯಾಕೆಂದರೆ ಅದು ಅನುಭವದ ಧಾರಣೆ, ಅನುಭವದ ಅವನು ಎಲ್ಲ ಧಾರೆ ಎರೆಯುವುದು. ಆದ್ದರಿಂದ ಇವತ್ತು ನಾವು ಕಿರಿಯರು, ನಾನು ಕಿರಿಯ ಅಂತ ಹೇಳಿದರೆ ತಪ್ಪಾಗ್ಬೋದು, ಕಿರಿಯರು ಇದ್ದಾರೆ, ಜಿಲ್ಲಾಧಿಕಾರಿಗಳಿದ್ದಾರೆ, ಯಾರು ಏನು ಇವತ್ತು ನಮ್ಮ ಸಮಾಜ ಇದೆ, ಕಿರಿಯ ಸಮಾಜ ಇದೆ. ಹಿರಿಯರನ್ನು ಗೌರವಿಸುವ ಜೊತೆಯಲ್ಲಿ ಅವರನ್ನು ನಾವು ಕೇವಲ ಸಮಾಜದಲ್ಲಿ ಗೌರವಿಸುವುದಲ್ಲ, ಮೂಲತಃವಾಗಿ ತಮ್ಮ ಮನೆಯಲ್ಲಿ ಗೌರವ ಕೊಟ್ಟಲಿಕ್ಕೆ ಆರಂಭ ಮಾಡಿದರೆ ಬಹುಶಃ ಸಮಾಜದಲ್ಲಿ ಎಲ್ಲ ಕಡೆಯಲ್ಲೂ ಗೌರವ ತನ್ನಿಂತಾನೇ ಸಿಗ್ತದೆ. ಮನೆಯಲ್ಲಿ ನಾವು ನಮ್ಮ ಹಿರಿಯರನ್ನು ಯಾವ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ದೀವಿ ಅದು ಬಹಳ ಪ್ರಮುಖ. ಆ ಒಂದು ಚಿಂತನೆ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಅವರಿಗೆಲ್ಲರಿಗೂ ಬಂದರೆ ಮನೆ ಸರಿಯಾಗಿ ಬಿಟ್ಟರೆ ಸಮಾಜ ಸರಿಯಾಗ್ತದೆ. ಆದ್ದರಿಂದ ನಾವೆಲ್ಲರೂ ರಿಲೀಜಿಯಸ್ ಅಂತ ಹೇಳ್ತೀವಿ, ಈ ಏನು ನಮ್ಮ ಧರ್ಮಗಳಿವೆ ಅದೆಲ್ಲ ಇದರ ಸುತ್ತನೇ ಇರುವುದು. ಈ ಕನಿಕರ ಏನು ನಾವು ಒಂದು ಬೇರೆಯವರಿಗೆ ತೋರಿಸುವಂಥ ಆ ಒಂದು ಕನಿಕರ ಇದೆ, ಇದರ ಸುತ್ತನೇ ಇರುವಂಥದ್ದು ಧರ್ಮ. ಆದ್ದರಿಂದ ನಾವು ಇವತ್ತು ತಾವು ಏನು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ, ಬಹುಶಃ ಎಲ್ಲರಿಗೂ ಕೂಡ ಒಂದು ಅರಿವು ಮೂಡಿಸುವಂಥ ಕಾರ್ಯಕ್ರಮ. ಪ್ರತ್ಯೇಕವಾಗಿ ಹಿರಿಯರನ್ನು ಗೌರವಿಸುವಂಥ ಕಾರ್ಯಕ್ರಮ, ಅವರ ಅನುಭವವನ್ನು ಉಪಯೋಗಿಸುವಂಥ ಕಾರ್ಯಕ್ರಮ. ತಮಗೆ ಈ ಕಾರ್ಯಕ್ರಮವನ್ನು ಮುಂದೆಯೂ ಕೂಡ ನಡೆಸಿಕೊಂಡು ಹೋಗಲಿಕ್ಕೆ ಆ ಭಗವಂತನು ಶಕ್ತಿ ಕೊಡಲಿ. ಜೊತೆಯಲ್ಲಿ ನಮ್ಮ ಆತ್ಮೀಯರಾದ ಒಲಿಂಡಾ ಪೆರೇರವರಿಗೆ ಅವರು ನಮ್ಮ ಸಮಾಜದ ಒಂದು ಆಸ್ತಿ. ಒಂದೇ ವೇದಿಕೆಯಲ್ಲಿ ಅವರ ಶಿಷ್ಯ ಕೂಡ ಇಲ್ಲೇ ಇದ್ದಾರೆ, ನಮ್ಮ ವಿನಯ್ ಕುಮಾರ್ ಸೊರಕೆ ಅವರು. ನಾನು ಪುತ್ತೂರಿನಲ್ಲಿ ತಹಸೀಲ್ದಾರ್ ಆಗಿದ್ದಾಗ ಅವರು ಶಾಸಕರಾಗಿದ್ದರು. ಅವರೊಂದು 100 ಸಾರಿ ಆ ಸಮಯದಲ್ಲಿ ಒಲಿಂಡಾ ಪೆರೇರವರ ಹೆಸರು ತೆಗೆದದ್ದು ನಾನು ಕೇಳಿದ್ದೀನಿ, ಅತಿ ಹೆಚ್ಚಿನ ಗೌರವ ಅವರಿಗೆ. ಆದರೆ ಆ ಸಮಯದಲ್ಲಿ ಒಲಿಂಡಾ ಪೆರೇರದ್ದು ಅಷ್ಟೊಂದು ನನಗೆ ಸಂಪರ್ಕ ಇರಲಿಲ್ಲ. ಆದರೆ ಅವರೊಂದು ನಮ್ಮ ಸಮಾಜದ ಆಸ್ತಿ. ಸಮಾಜವನ್ನು ಇವತ್ತಿಗೂ ಕೂಡ 92ನೇ ವಯಸ್ಸಿನಲ್ಲಿ ಕೂಡ ನಮಗೆ ಒಂದು ಮುಖಂಡತ್ವವನ್ನು ಕೊಡ್ತಾ ಇದ್ದಾರಲ್ಲ, ಭಗವಂತನ ಅವರಿಗೆ ಅದೇ ರೀತಿ ಕಾಪಾಡಿಕೊಂಡು ಹೋಗಲಿ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ನಾನು ಪಿ ಸುರೇಶ್ ಅಂತ ಹೇಳಿ, ಡೆಪ್ಯೂಟಿ ಜನರಲ್ ಮ್ಯಾನೇಜರ್ HR ಫ್ರಮ್ ಮ್ಯಾಂಗ್ಳೂರ್ ಕೆಮಿಕಲ್ಸ್ ಆ್ಯಂಡ್ ಫರ್ಟಿಲೈಸರ್ಸ್ ಲಿಮಿಟೆಡ್. ಇದು ಮ್ಯಾಂಗ್ಳೂರ್ ಕೆಮಿಕಲ್ಸ್ ಆ್ಯಂಡ್ ಫರ್ಟಿಲೈಸರ್ ಲಿಮಿಟೆಡ್ ಈಸ್ ಒನ್ ಗ್ರೂಪ್ ಕಂಪನಿ ಆಫ್ ಅಡ್ವಾನ್ಸ್ ಗ್ರೂಪ್. ಸರ್, ಇವತ್ತು ನಿಮ್ಮ ಗ್ರೂಪಿನಿಂದ ಯಾವ ಥರ ಪ್ರೆಸೆಂಟ್ ಮಾಡ್ತಾ ಇದ್ದೀರಾ? ಆ್ಯಕ್ಚುಲಿ ನಮ್ಮ ಮಂಗಳೂರು ರಸಗೊಬ್ಬರ ಕಾರ್ಖಾನೆ ಹಲವಾರು CSR ಯೋಜನೆ ಅಡಿಯಲ್ಲಿ ಕಾರ್ಯಕ್ರಮವನ್ನು ತಗೊಳ್ತಾ ಇದ್ದೇವೆ.
ಅದರಲ್ಲಿ ಪ್ರಾಜೆಕ್ಟ್ ಐಕ್ಯಾರ್ ಇರ್ಬೋದು, ಮಂಗಳ ಅಕ್ಷರ ಮಿತ್ರ ಇರ್ಬೋದು, ಸ್ವಚ್ಛ ವಿದ್ಯಾಲಯ ಇರ್ಬೋದು, ಎನ್ಕರೇಜ್ಮೆಂಟ್ ಟು ಸ್ಪೋರ್ಟ್ಸ್, ಅಂಥದ್ದೆಲ್ಲ ಕಾರ್ಯಕ್ರಮವನ್ನು ನಾವು ಕೈಗೊಳ್ತಾ ಇದ್ದೇವೆ. ಈ ಸಲ ನಮಗೆ ಬಹಳ ಸಂತೋಷ ಆಗ್ತದೆ ಏನಂತ ಹೇಳಿದರೆ, ಈ ಅಲ್ಝೈಮರ್ ಡಿಮೆನ್ಷಿಯಾ ಸೆಪ್ಟೆಂಬರ್ ಮಂತ್ ಈಸ್ ಅಲ್ಝೈಮರ್ ಡಿಮೆನ್ಷಿಯಾ ಮಂತ್. ಸೊ ಅದಕ್ಕೆ ನಾವು ಒಂದು ಪ್ರೋತ್ಸಾಹ ಮಾಡಿ ಈ ಮಂಗಳೂರು ನಮ್ಮ ಸುತ್ತಮುತ್ತ ಈ ಅಲ್ಝೈಮರ್ ಡಿಮೆನ್ಷಿಯಾವನ್ನು ಇದು ಮಾಡುವ ಅಂತ ಹೇಳಿದರೆ ಅದನ್ನು ತಡೆಗಟ್ಟುವ, ಅದಕ್ಕೆ ಏನು ಕಾರ್ಯಕ್ರಮ ಮಾಡ್ಕೊಳ್ಬೋದು ಅಂತ ಈ ಪೇಜ್ ಅಸೋಸಿಯೇಷನ್ ಅವರು ನಮ್ಮ ಬಂದು ರಿಕ್ವೆಸ್ಟ್ ಮಾಡಿದರು. ಆವಾಗ ನಮ್ಮ ಡೈರೆಕ್ಟರ್ ಆದ ಕೆ ಪ್ರಭಾಕರ್ ರಾವ್ ಅವರು ಕೂಡ ಇದಕ್ಕೆ ತಮ್ಮ ಸಹಕಾರವನ್ನು ಕೊಟ್ಟರು. ಅಂತ ಹೇಳಿದರೆ ನಾವು ಈ ಕಾರ್ಯಕ್ರಮವನ್ನು ನೀವು ಮಾಡಿ ನಿಮಗೆ ಎಲ್ಲ ನಮ್ಮ ಆ್ಯಸ್ ಮೇನ್ ಸ್ಪಾನ್ಸರ್ ನಾವು ಈ ಕಾರ್ಯಕ್ರಮಕ್ಕೆ ನಿಮಗೆ ಸಹಕಾರ ನೀಡ್ತೇವೆ. ನಮ್ಮದು ಮುಖ್ಯ ಉದ್ದೇಶ ಅಂತ ಹೇಳಿದರೆ ಈ ಕಾರ್ಯಕ್ರಮ ಈ ಒಂದು ತಿಂಗಳಿಗೆ ಮಾತ್ರ ಅಲ್ಲದೆ ಇದು ಇಡೀ ವರ್ಷ ಈ ಡಿಮೆನ್ಷಿಯಾದಲ್ಲಿ ಸಫರ್ ಆಗುವವರಿಗೆ ಅವರಿಗೆ ಯಾವ ಥರದ ಒಂದು ಸಪೋರ್ಟ್ ಮಾಡ್ಬೋದು, ಹಾಗೆಯೇ ಈ ಡಿಮೆನ್ಷಿಯಾ ಮತ್ತು ಅಲ್ಝೈಮರ್ ಇದಕ್ಕೆ ಆರೈಕೆ ಮಾಡುವವರು ಇದ್ದಾರೆ ನೋಡಿ, ಅವರು ಮುಖ್ಯ. ಅವರಿಗೆ ನಾವು ಮೋಟಿವೇಶನ್ ಮಾಡಿ ಅದನ್ನು ಹೇಗೆ ಆರೈಕೆ ಮಾಡಬೇಕು ಅಂತ ಹೇಳಿ ಅದನ್ನು ಕೂಡ ನಾವು ಈ ಪೇಜ್ ಅಸೋಸಿಯೇಷನ್ ಅವರ ಹತ್ರ ಕೈಗೆತ್ತಿಕೊಳ್ಳಿಕ್ಕೆ ಹೇಳಿದ್ದೇವೆ. ಅಲ್ಲದೆ ಮೂರನೇದಾಗಿ ನಮ್ಮ ಯಂಗರ್ ಜನ್ರೇಷನ್ ಈ ಅಲ್ಝೈಮರ್ ಡಿಮೆನ್ಷಿಯಾ ಯಾಕೆ ಬರ್ತದೆ, ಅವರದ್ದು ಕಾಂಟ್ರಿಬ್ಯೂಷನ್ ಏನು ಅಂತ ಹೇಳುವುದು ಇಂಪಾರ್ಟೆಂಟ್. ನಾನು ಈ ಯಂಗರ್ ಜನ್ರೇಷನ್ಗೆ ಮೆಸೇಜ್ ಕೊಡೋದು ಏನಂತ ಹೇಳಿದರೆ, ನೀವು ನಿಮ್ಮ ಮನೆಯಲ್ಲಿರುವ ಎಲ್ಡರ್ಲಿ ಪೀಪಲನ್ನು ಬಹಳ ಒಂದು ಗೌರವಾನ್ವಿತವಾಗಿ ನೋಡಿಕೊಳ್ಳಿ. ಹಾಗೆ ನಿಮ್ಮ ಸುತ್ತಮುತ್ತ ಇರುವ ಒಂದು ಯಂಗರ್ ಓಲ್ಡ್ ಪೀಪಲನ್ನು ಬಹಳ ಒಂದು ರೆಸ್ಪೆಕ್ಟ್ ಕೊಟ್ಟು ನೋಡಿ. ಆವಾಗ ಈ ಅಲ್ಝೈಮರ್ ಡಿಮೆನ್ಷಿಯಾ ಕಾಯಿಲೆಯು ತನ್ನಿಂದ ತಾನೇ ದೂರವಾಗ್ತದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಥ್ಯಾಂಕ್ ಯು. ಅಲ್ಝೈಮರ್ ಇದನ್ನ ಇವತ್ತು ಆರ್ಗನೈಸ್ ಮಾಡಿದ್ದೀರಾ, ಸೊ ಇದರ ಮೇನ್ ಇಂಟೆನ್ಷನ್ ಏನು? ಅಲ್ಲ, ಇಟ್ ಇಸ್ ವರ್ಲ್ಡ್ ಅಲ್ಝೈಮರ್ಸ್ ಡೇ ಅಂತ ಪ್ರಪಂಚದಲ್ಲಿ. ಆ್ಯಕ್ಚುಲಿ ಇಟ್ ಇಸ್ 21st ನಿನ್ನೆ ವರ್ಲ್ಡ್ ಅಲ್ಝೈಮರ್ಸ್ ಡೇ ಅಂತ. ನಾವು ವರ್ಲ್ಡ್ ಅಲ್ಝೈಮರ್ಸ್ ಮಂತ್, ಸೆಪ್ಟೆಂಬರ್ ಇಸ್ ವರ್ಲ್ಡ್ ಅಲ್ಝೈಮರ್ಸ್ ಮಂತ್. ಅದನ್ನು ನಾವು ಪೇಜ್ ಅಂದರೆ ಪೀಪಲ್ಸ್ ಅಸೋಸಿಯೇಷನ್ ಫಾರ್ ಜೆರಿಯಾಟ್ರಿಕ್ ಎಂಪವರ್ಮೆಂಟ್ ಅಂತ ಮಂಗಳೂರಲ್ಲಿ ಫುಲ್ ಎಲ್ಲ ಆರ್ಗನೈಸೇಷನ್ ಈಗ ಅಂದರೆ ಮ್ಯಾಂಗ್ಳೂರ್ ಅಲ್ಝೈಮರ್ಸ್ ಅಸೋಸಿಯೇಷನ್ ನಾವು ಫೌಂಡ್ ಮಾಡಿದಂಥದ್ದು, ಮತ್ತು ಸ್ಫೂರ್ತಿ, ವಿಶ್ವಾಸ್ ಟ್ರಸ್ಟ್, ಏಜ್ ಮ್ಯಾಂಗ್ಳೂರ್ ಅಂಥದ್ದು ತುಂಬ ಬೇರೆ ಬೇರೆ ಆರ್ಗನೈಸೇಷನ್ಸ್ ಇದೆ. ಅದು ಸೇರಿ ಇದು ಪೇಜ್ ಅಂತ ಒಂದು ಆರ್ಗನೈಸೇಷನ್ ಮಾಡಿ ಅದರ ಮುಖಾಂತರ ಈ ಅಲ್ಝೈಮರ್ಸ್ ಅಂದರೆ ಮರವು ರೋಗ, ವಿಚ್ ಇಸ್ ನಮ್ಮ ವಾಜಪೇಯಿ ಅವರು ಪ್ರಧಾನಮಂತ್ರಿ, ಜಾರ್ಜ್ ಫರ್ನಾಂಡಿಸ್ ನಮ್ಮದೇ ದಕ್ಷಿಣ ಕನ್ನಡದವರು ಸಫರಿಂಗ್ ದ್ಯಾಟ್. ಅದು ಹಾಗೆ ಅವರು ಭಾಳ ಅದನ್ನು ನೋಡಿಕೊಳ್ಳುವ ರೀತಿ. ಈಗ ಅದಕ್ಕೆ ಮದ್ದು ಬೇರೆ ಇಲ್ಲ ವರ್ಲ್ಡ್ ಓವರ್, ಬಿಕಾಸ್ ಇಟ್ ಈಸ್ ನಾಟ್ ಓನ್ಲಿ ಡಾಕ್ಟರ್ಸ್. ಇಫ್ ಇಟ್ ಈಸ್ ಎ ಡಾಕ್ಟರ್ಸ್ ಥಿಂಗ್ ಇಟ್ ಈಸ್ ಈಸಿ, ಮದ್ದು ಉಂಟು ಡಾಕ್ಟರ್ ನೋಡ್ತಾರೆ ಅಂತ. ಇದು ನೀವೆಲ್ಲ ಈಗ ಮಾಧ್ಯಮ ಅವರೆಲ್ಲ ಸೇರಿ ಇದನ್ನು ನಾವು ಜನರಿಗೆ ತಲುಪುವಂಥ ಪ್ರಯತ್ನ ಈ ಟೌನ್ ಹಾಲ್ ಪ್ರೋಗ್ರಾಮ್ ಮುಖಾಂತರ ಇದು ಫುಲ್ ಆಗ್ತದೆ ಸರಿ. ಆದರೆ ಇದು ನಿಮ್ಮ ಮುಖಾಂತರ, ಮಾಧ್ಯಮದ ಮುಖಾಂತರ ಎಲ್ಲ ಪ್ರಪಂಚಕ್ಕೆ, ಮಂಗಳೂರು ಟು ಮೇಕ್ ಮ್ಯಾಂಗ್ಳೂರ್ ಡಿಮೆನ್ಷಿಯಾ ಫ್ರೆಂಡ್ಲಿ. ಡಿಮೆನ್ಷಿಯಾ ಅಂದರೆ ಇದೆ ಮರಗುಳಿತನ, ಬೇರೆ ಬೇರೆ ಥರದ್ದು ಮಾನಸಿಕ ಬಾಧ್ಯತೆಗಳಿಗೆ ಡಿಮೆನ್ಷಿಯಾ ಅಂತ ಹೇಳ್ತಾರೆ. ಸೊ ಅದನ್ನು ಫ್ರೆಂಡ್ಲಿ ಅಂತ ಆಗಿ ಇದ್ದವರಿಗೆ, ಅವರಿಗೆ ನೆಗೋಡುವುದಲ್ಲ, ಅವ್ರಿಗೆ ಏನು ಬೇಕಾದರೆ ಹೆಲ್ಪ್ ಮಾಡಲಿಕ್ಕೆ ನಮ್ಮದು ಫೋನ್ ಲೈನ್ ಅದೆಲ್ಲ ಉಂಟು. ಈಗ ನಾವಿಲ್ಲಿ ಡಿಸ್ಪ್ಲೇ ಮಾಡ್ತೇವೆ, ನಮ್ಮ ಇನ್ವಿಟೇಷನಲ್ಲಿ ಕೂಡ ಎಲ್ಲರ ಫೋನ್ ನಂಬರ್ ಎಲ್ಲ ಇದೆ. ಎನಿ ಟೈಮ್ ಯು ಕ್ಯಾನ್ ಕಾಲ್. ಮತ್ತು ಒಂದು ಬುಕ್ಲೆಟ್ ರಿಲೀಸ್ ಮಾಡ್ತಾ ಇದ್ದೇವೆ, ಲೈಫ್ ಲೈನ್ ಫಾರ್ ಎಲ್ಡರ್ಸ್ ಅಂತ. ಅದರಲ್ಲಿ ಏನು ಎಲ್ಡರ್ಸಿಗೆ ಎಂಥ ಅಗತ್ಯ ಉಂಟು, ಡೋರ್ ಸ್ಟೆಪ್ಪಿಗೆ ಮನೆಗೆ ಬರುವಂಥದ್ದು, ಡೋರ್ ಡೆಲಿವರಿ. ಈಗ ಎಲ್ಲ ಕಡೆ ಫಾರ್ಮಸಿ, ಡಾಕ್ಟರ್, ವೆಜಿಟೇಬಲ್ಸ್, ಫುಡ್ ಎಲ್ಲ ಅವೈಲೇಬಲ್ ಆಗಲಿಕ್ಕೆ ಅವರು ಮನೆಗೆ ತಲುಪುವಂಥದ್ದು ಆ ಬುಕ್ ರಿಲೀಸ್ ಉಂಟು. ಮತ್ತು ಬೇರೆ ಡಾಕ್ಟರ್ ಪ್ರಭಾಧಿಕಾರಿ ಅವ್ರದ್ದು ಮಾನಸಿಕ ಮೆಮೊರಿ ಟೆಸ್ಟ್ ಎಲ್ಲ ಮಾಡುವಂಥದ್ದು ಯು ವಿಲ್ ಸಿ ಇನ್ ದ ಪ್ರೋಗ್ರಾಮ್. ಹಿರಿಯರಿಗೆ ಸನ್ಮಾನ, ನೋಡಿಕೊಂಡವರಿಗೆ ಕೇರ್ ಗಿವರ್ಸಿಗೆ ಅವರಿಗೆ ಸನ್ಮಾನ, ಅವರಿಗೆ ಪ್ರೋತ್ಸಾಹ, ಎನ್ಕರೇಜ್ಮೆಂಟ್. ಬಿಕಾಸ್ ಇಟ್ ಈಸ್ ಎ ಡಿಫಿಕಲ್ಟ್ ಥಿಂಗ್. ಅವರು ನೋಡ್ತಾರೆ, ಆದರೆ ನೋಡಿಕೊಂಡು ಕ್ಯೂರ್ ಇಲ್ಲ, ನೋಡ್ತಾ 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 ದೇರ್ ಲೈಫ್ ಬಿಕಮ್ಸ್ ಓನ್ಲಿ ಆಫ್ ಎ ಕೇರ್ ಗಿವರ್. ಸೊ ವಿ ವಿಲ್ ಬಿ ಆನರಿಂಗ್ ದೆಮ್. ದೆರ್ ವಿಲ್ ಬಿ ಸೀನಿಯರ್ಸ್, ಗ್ರ್ಯಾಂಡ್ ಸೀನಿಯರ್ಸ್ ಅಂತ 90 ಇಯರ್ಸ್ನವರೆಲ್ಲ. ಸೊ ಈ ಹಿರಿಯರಿಗೆ ಒಂದು ಸನ್ಮಾನ, ಅವರಿಗೆ ಒಂದು ದಿನ ಅಂತ ಮಾಡೋದು. ಸೊ ದಿಸ್ ಈಸ್ ದೇ ಆರ್ ದ ಚೀಫ್ ಗೆಸ್ಟ್ ಟುಡೇ. ಬೇರೆ ತುಂಬ ಎಲ್ಲ ಮುಖ್ಯ ಅತಿಥಿಗಳು ಬರ್ತಾರೆ, ಆದರೆ ಚೀಫ್ ಗೆಸ್ಟ್ ವಿಲ್ ಬಿ ದ ಎಲ್ಡರ್ಸ್. ಸರ್, ಇವಾಗ ಎಷ್ಟು ವರ್ಷದಿಂದ ಈ ವರ್ಲ್ಡ್ ಅಲ್ಝೈಮರ್ ಡೇಸ್ ಅನ್ನು ಮಾಡ್ಕೊಂಡು ಬರ್ತಾ ಇದ್ದೀರಿ? ನಾವು ಇಲ್ಲಿ ಮಂಗಳೂರಲ್ಲಿ ಒಂದು 3-4 ವರ್ಷದಿಂದ ಮಾಡ್ತೇವೆ. ಇಟ್ ಈಸ್ ಸ್ಟಾರ್ಟೆಡ್ ಇನ್ 2012 ವರ್ಲ್ಡ್ ಓವರ್. ಅಲ್ಝೈಮರ್ಸ್ ಡೇ, ಅಲ್ಝೈಮರ್ಸ್ ಮಂತ್ ಸೆಪ್ಟೆಂಬರನ್ನು. ಹಾಗೆ ದಿಸ್ ಎ ವರ್ಲ್ಡ್ ಬಾಡಿ ಅಲ್ಝೈಮರ್ಸ್ ADI ಅಂತ. ಈಗ ಇಂಡಿಯಾದಲ್ಲಿ RDC ಅಂತ
ಅಲ್ಝೈಮರ್ಸ್ ಆ್ಯಂಡ್ ರಿಲೇಟೆಡ್ ಡಿಸೀಸಸ್ ಸೊಸೈಟಿ ಆಫ್ ಇಂಡಿಯಾ ಅಂತ ಉಂಟು. ಮೊನ್ನೆ ನಮ್ಮದು ಡಿಮೆನ್ಷಿಯಾ 2008 ಅಂತ ಬ್ಯಾಂಗ್ಳೂರಲ್ಲಿ ವರ್ಲ್ಡ್ ಓವರ್ ಇಂಟರ್ನ್ಯಾಷನಲ್ ಸಿಂಪೋಸಿಯಮ್ ಆ್ಯಂಡ್ ಕಾನ್ಫರೆನ್ಸ್ ಇತ್ತು ಇನ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಸೊ ನಾವು ಮಂಗಳೂರಿದು ಒಂದು ದೊಡ್ಡ ಟೀಮ್ ಹೋಗಿತ್ತು. ಸೊ ಅಲ್ಲಿ ವರ್ಲ್ಡಿದು ಎಲ್ಲ ಸೈಕಾಲಜಿಸ್ಟ್, ಸೈಕ್ಯಾಟ್ರಿಸ್ಟ್, ನ್ಯೂರಾಲಜಿಸ್ಟ್, ಸೋಷಿಯಲ್ ಸೈಂಟಿಸ್ಟ್ ಎಲ್ಲ ಥರದ್ದು ಜನ ಬಂದು ಕಾನ್ಫರೆನ್ಸ್ ನೋಡಿಕೊಳ್ಳುವ ರೀತಿ, ಬೇರೆ ಫಂಡ್ ರೇಸಿಂಗ್, ಅದು ಕಂಪ್ಲೀಟ್ ಹೋಲಿಸ್ಟಿಕ್ ಆಗಿ ಒಂದು ಕಾನ್ಫರೆನ್ಸ್ 3 ದಿನದ್ದು ನಡೆಯಿತು. ಡಾಕ್ಟರ್ ಪ್ರಭಾ, ಮೋಹನ್ ರಾಜ್ ಮತ್ತು ಇದು ಸುಶೇಕ್ ಟ್ರಸ್ಟ್ ಅಂತ ಇಲ್ಲಿ ಅವರೊಂದು ಅಲ್ಝೈಮರ್ಸ್ ಇದು ಹಾಸ್ಪಿಟ್ಲೇ ಕಟ್ತಾ ಇದ್ದಾರೆ. ಮೇಡಮ್ ಲೊರೆಟಾ ಪಿಂಟು, ಮೇಡಮ್ ಡಾಕ್ಟರ್ ಲವಿನಾ ನೂರೋಣ ಅವರು ದೇ ಆರ್ ಇನ್ ಚಾರ್ಜ್. ಅವರು ಕೂಡ ಈ ಕಾನ್ಫರೆನ್ಸ್ ಅಟೆಂಡ್ ಮಾಡಿದರು. ಸೊ ಅವರಿಗೆ ಪ್ರೋತ್ಸಾಹ, ಸಪೋರ್ಟ್, ಫೈನಾನ್ಷಿಯಲ್ ಸಪೋರ್ಟ್, ಫಂಡ್ಸ್ ಎಲ್ಲ ಇದರ ಮುಖಾಂತರ ಈಗ ಇವತ್ತು ಕೂಡ ಯಾರು ಇದ್ದರೆ, ಈಗ ಮಂಗಳೂರಿಗೆ ಒಂದು ಬೆಡ್ ಇಲ್ಲ ಅಲ್ಝೈಮರ್ಸ್ ಅಂತ. 7 ಮೆಡಿಕಲ್ ಕಾಲೇಜಸ್ ಉಂಟು, ಅಷ್ಟೆಲ್ಲ ಹಾಸ್ಪಿಟಲ್ಸ್ ಉಂಟು. ದಿಸ್ ಈಸ್ ಎ ಮೆಡಿಕಲ್ ಸೆಂಟರ್, ಹಬ್. ಆದರೂ ಇಟ್ ಈಸ್ ಸರ್ಪ್ರೈಸಿಂಗ್ ದಟ್ ದೆರ್ ಈಸ್ ನಾಟ್ ಎ ಸಿಂಗಲ್ ಬೆಡ್ ಫಾರ್ ಅಲ್ಝೈಮರ್ಸ್. ದಟ್ ಈಸ್ ಬಿಕಾಸ್ ನಾನು ನಮ್ಮ ನಿಟ್ಯ ಗ್ರೂಪ್ ಇದು ಹೆಡ್ ಮಿಸ್ಟರ್ ವಿನಯ್ ಹೆಗ್ಡೆ ಅವ್ರ ಹತ್ರ ಕೇಳಿದಾಗ ನಮಗೆ ಮಾಡಬೇಕಂತ ಇತ್ತು. ಆದರೆ ಡಾಕ್ಟರ್ ಶಾಂತರಾಮ್ ಶೆಟ್ಟಿ ಹೇಳಿದರು ಇದು ಕಷ್ಟ ಆಗ್ತದೆ, ಬಿಕಾಸ್ ಇಟ್ಸ್ ಎ ಕಷ್ಟ. ಅವರು ಮಾಡಲಿಕ್ಕೆ ಮನಸ್ಸುಂಟು, ಜನ ಬರ್ತಾರೆ, ಅವ್ರು ಎಲ್ಲಿ ಹೋಗ್ತಾರೆ ಅಂತ ಗೊತ್ತಿಲ್ಲ, ಅವರ ಹಿಂದೆ ಇರಬೇಕು. ಸೊ ಎಕ್ಸ್ಕ್ಲೂಸಿವ್ ಆಗಿ ಮಾತ್ರ ಮಾಡ್ಬೋದು ಹೊರತು ಯು ಕೆನಾಟ್ ಹ್ಯಾವ್ ಎ ಬೆಡ್. ಇಟ್ ಈಸ್ ನಾಟ್ ದ್ಯಾಟ್ ಇಟ್ ಈಸ್ ನಾಟ್ ದೇರ್. ಮಾಡಲಿಕ್ಕೆ ಮೆಡಿಕಲ್ ಹಾಸ್ಪಿಟಲ್ ಕಾಲೇಜಿಗೆ ಮನಸ್ಸಿದ್ರು ಭಾಳ ಡೆಡಿಕೇಶನ್ ಬೇಕು. ಅದು ಈ ಸುಶೇಕ್ ಟ್ರಸ್ಟ್ನವರು ಮಾಡಲಿಕ್ಕೆ ಹೊರಟಿದ್ದಾರೆ. ಸೊ ನಾವು ಅವರನ್ನು ಅಭಿನಂದಿಸಬೇಕು ಮತ್ತು ಅವರನ್ನು ಸಪೋರ್ಟ್ ಮಾಡಬೇಕು. ಐ ಆಮ್ ಜೆರಾರ್ಡಿನ್ ಡಿಸೋಜಾ. ಬೇಸಿಕಲಿ ಐ ಆಮ್ ಎನ್ ಇಂಜಿನಿಯರ್. ಆದರೆ ಐ ಹ್ಯಾಡ್ ಮೆಟ್ ಮಿಸ್ಟರ್ ರಿಚರ್ಡ್ ಶ್ರೇಡರ್ ಅಂತ ಅಮೆರಿಕನ್. ನನಗೆ ಒಂದು ಸ್ಟೇಟ್ ಪೊಸಿಷನ್ ಇತ್ತು ವೇರ್ ಚೀಫ್ ಮಿನಿಸ್ಟರ್ ವಾಸ್ ದ ಚೇರ್ಮ್ಯಾನ್. ಆ ಟೈಮಿಗೆ ಐ ಮೆಟ್ ದಿಸ್ ಮಿಸ್ಟರ್ ಶ್ರೇಡರ್ ವಾಸ್ ದ ಡೈರೆಕ್ಟರ್ ಆಫ್ ಅಲ್ಝೈಮರ್ಸ್ ಫೆಸಿಲಿಟೀಸ್ ಇನ್ ಸಿಯಾಟಲ್, USA ಅಲ್ಲಿ. ಸೊ ಅವರ ಮುಖಾಂತರ ಅವರು ಇದು ಏನು ಇದು ಅಲ್ಝೈಮರ್ಸ್ ಅಂತ ನನಗೇನು ಗೊತ್ತಿರಲಿಲ್ಲ. ಐ ಓನ್ಲಿ ನ್ಯೂ ಅಲ್ಝೈಮರ್ಸ್ ಅಂತ ನಮ್ಮ ಟೈಮಲ್ಲಿ ಅಮೆರಿಕನ್ ಪ್ರೆಸಿಡೆಂಟ್ ರೊನಾಲ್ಡ್ ರೀಗನ್ಗೆ ಇತ್ತು ಅಂತ ಆ್ಯಸ್ ಎ ಸ್ಟೂಡೆಂಟ್ ವಿ ನ್ಯೂ. ಅಪಾರ್ಟ್ ಫ್ರಮ್ ದಟ್ ಐ ನ್ಯೂ ನೋ ಡೀಟೇಲ್ಸ್. ಅದರ ಮುಖಾಂತರ ನಾವು ಇಲ್ಲಿ ಎಲ್ಲರೂ ಸೇರಿ ಟು ಮೇಕ್ ಮ್ಯಾಂಗ್ಳೂರ್ ಡಿಮೆನ್ಷಿಯಾ ಫ್ರೆಂಡ್ಲಿ. ನಾನಂತಲ್ಲ, ನಾನು ಒಂದು ಜಸ್ಟ್ ಒಂದು ಐ ಜಸ್ಟ್ ಬೀನ್ ವಾಟ್ ಕ್ಯಾನ್ ಇಸ್ ಎ ಕಾಂಡಿಟ್, ಒಂದು ದಾರಿ. ಎಲ್ಲರೂ ಸೇರಿದ್ರಿಂದ ಮಾತ್ರ ಇದಾಗ್ತಾ ಇದೆ. ಸೊ ದ ಕ್ರೆಡಿಟ್ ಗೋಸ್ ಟು ದ ಹೋಲ್ ಮ್ಯಾಂಗ್ಳೂರ್ ಸಿಟಿ, ಡಾಕ್ಟರ್ ಪ್ರಭಾ ಆ್ಯಂಡ್ ದ ಹೋಲ್ ಟೀಮ್ ಆಫ್ ಸೋಷಿಯಲ್ ಸೈಂಟಿಸ್ಟ್. ಡಾಕ್ಟರ್ ಒಲಿಂಡಾ ಪಿರೇರಾ ನಮ್ಮ ಪೇಜಿದ್ದು ಪ್ರೆಸಿಡೆಂಟ್, ಡಾಕ್ಟರ್ ಪ್ರಭಾಧಿಕಾರಿ is the vice president, I am the secretary, Mohan Raj is the joint secretary. Then the whole page group is the organizations untu. So credit goes to everyone. Thank you, madam. ವರ್ಲ್ಡ್ ಆಲ್ಝೈಮರ್ ಡೇ ಅನ್ನು ಆಚರಿಸ್ತಿದ್ದಾರೆ ಸೆಪ್ಟೆಂಬರ್ ತನಕ. ಸೊ ಯಾವ ಥರ ಇದಕ್ಕೆ ಯಾವ ಥರ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ ಅನ್ನುವಂಥ? ನಿಜವಾಗಿ ಪೇಜ್ ಎಂದು ವಿಶ್ವಾಸ್ ಟ್ರಸ್ಟ್ನಿಂದ ನಾವು ಸ್ಟಾರ್ಟ್ ಮಾಡಿದ್ದು. ಅಂದರೆ ಪೀಪಲ್ಸ್ ಅಸೋಸಿಯೇಷನ್ ಫಾರ್ ಜಿರಿಯಾಟ್ರಿಕ್ ಹೌದು, ಅದಕ್ಕೆ ನಾವು ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಅದರಿಂದ ಈಗ ಅಲ್ಝೈಮರ್ಸ್ ಇದು ನಾನು ಸೋಷಿಯಲ್ ವರ್ಕರ್ ವಿಶ್ವಾಸ್ ಟ್ರಸ್ಟ್ ಹೆಲ್ಪ್ಲೈನಲ್ಲಿ ಇದ್ದೇನೆ, ಸೀನಿಯರ್ ಸಿಟಿಜನ್ ಹೆಲ್ಪ್ಲೈನಲ್ಲಿ. ಅಲ್ಲಿ ನಾವು ಇಂಥ ಜನರು ತುಂಬ ಮಂದಿ ಬರ್ತಾ ಇದ್ದಾರೆ ಅಲ್ಝೈಮರ್ಸ್ ಎಲ್ಲ, ನಾವು ವಿಸಿಟ್ ಮಾಡ್ತೇವೆ ಅವರಿಗೆ. ಆದ್ದರಿಂದ ಅದು ಆ ಪೇಜ್ನಿಂದ ಇದು ಸ್ಟಾರ್ಟ್ ಆಗಿ ನಾವೆಲ್ಲರೂ ಸೇರಿ 4-5 ಅಸೋಸಿಯೇಷನ್ ಒಟ್ಟಿಗೆ ಸೇರಿ ಎಂಪವರ್ಮೆಂಟ್ ಎಂದು ಮಾಡಿ ಅದಕ್ಕೆ ನಾವು ಈ ಅಲ್ಝೈಮರ್ಸ್ ಡೇ ಅನ್ನು ಸೆಲೆಬ್ರೇಟ್ ಅಂದರೆ ಟು ಗಿವ್ ಅವೇರ್ನೆಸ್, ಮೋರ್ ಆನ್ ಅವೇರ್ನೆಸ್ ಟು ದ ಪೀಪಲ್. ಅವರಿಗೆ ತಿಳುವಳಿಕೆ ಕೊಡಬೇಕು. ತುಂಬ ಮಂದಿಗೆ ಗೊತ್ತಾಗಲಿಲ್ಲ, ಅವ್ರು ಬೇಕಂತ ಮಾಡ್ತಾರೆ ಎಂದು ಹೇಳ್ತಾರೆ. ನಾವು ವಿಸಿಟ್ ಮಾಡುವಾಗ ಸಹ ಹಾಗೆ ಹೇಳ್ತಾರೆ ನಮಗೆ. ನಾನು ಮತ್ತು ನನ್ನ ಸೋಷಿಯಲ್ ವರ್ಕರ್ಸ್, ನಾನು ಕೋಆರ್ಡಿನೇಟರ್ ಆಗಿದ್ದೇನೆ. ನಾವು ತುಂಬ ಮನೆ ವಿಸಿಟ್ ಮಾಡುವಾಗ ಅವ್ರು ಬೇಕಂತ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ, ಇದೊಂದು ಡಿಸೀಸ್ ಎಂದು ಗೊತ್ತಿಲ್ಲ. ಮೇಡಮ್, ಈಗಾಗಲೇ ನಿಮ್ಮ ಹೆಲ್ಪ್ ಲೈನ್ ಇದೆ, ನೀವು ಮಾಡಿದ್ದೀರಿ ಅಂತಿದೆ. ಸೊ ನೀವು ಸರ್ವೆ ನಡೆಸಿದ ಸಂದರ್ಭದಲ್ಲಿ ಸರ್ವೆ ಮಾಡ್ತೀರಲ್ಲ ಮನೆ ಮನೆಗೆ ಹೋಗಿ, ಎಷ್ಟು ಜನರಿಗೆ ಇದು ಕಂಡು ಬಂದಿದೆ ಅನ್ನೋದು? ನಾವು ಸರ್ವೆಯನ್ನು ಮಾಡಲಿಲ್ಲ ಹಾಗೆ, ಆದರೆ ಸಾಧಾರಣ ನಮ್ಮ ಇದರ ಪ್ರಕಾರ ನಮಗೆ ಅಷ್ಟು ಅಲ್ಝೈಮರ್ಸ್ ಎಂದು ಬರಲಿಲ್ಲ. ಆದರೆ ನಾವು ಸೀನಿಯರ್ ಸಿಟಿಸನ್ ಮನೆಗೆ ಹೋಗುವಾಗ ನಾವು ನೋಡಿದ್ದೇವೆ, ಅವರೊಂದು ಬರಲಿಲ್ಲ. ಸೊ ನಾನು ಅದು ಕರೆಕ್ಟಾಗಿ ನಂಬರ್ ಹೇಳಲಿಕ್ಕೆ ಆಗೋದಿಲ್ಲ.
ಈಗ ಅಲ್ಝೈಮರ್ ಡೇ ಇವತ್ತು ಮಾಡ್ತಾ ಇದ್ದಾರೆ, ಇದು ಹೇಗೆ ಅನ್ನಿಸ್ತಾ ಇದೆ ನಿಮಗೆ ಇವತ್ತು? ಇದು ಯಾಕೆಂದರೆ ನಾವು ಇದರ ಮುಂಚೆ ಈಗ ಇದು 3ನೇ ವರ್ಷ ಮಾಡೋದು. ಇದರ ಮುಂಚೆ ನಾವು ತುಂಬ ಕಡೆ ಹೋಗಿ ಅವೇರ್ನೆಸ್ ಅಲ್ಲಿ ಹೋಗಿ ಅವೇರ್ನೆಸ್ ಕೊಟ್ಟಿದ್ದೇವೆ. ತುಂಬ ಜನರಿಗೆ ಈ ತಿಳುವಳಿಕೆ ಬಂದಿದೆ. ಆದ್ದರಿಂದ ಜನರು ಬರ್ತಾರೆ ಮತ್ತು ಪ್ರಾಬ್ಲಮ್ ಇರುವಾಗ ನಮಗೆ ಹೇಳ್ತಾರೆ ಇದರ ವಿಷಯ. ನಿಮ್ಮ ಹೆಸರು ಮೇಡಮ್? ನಾನು ಲಿಡ್ವಿನ್ ಲೋಬೋ ಎಂದು. ಪ್ರೊಫೈಲ್? ನಾನು ಸೀನಿಯರ್ ಸಿಟಿಜನ್ ಹೆಲ್ಪ್ ಲೈನ್, ವಿಶ್ವಾಸ್ ಟ್ರಸ್ಟ್ ಸೀನಿಯರ್ ಸಿಟಿಜನ್ ಹೆಲ್ಪ್ ಲೈನ್ ಪಾಂಡೇಶ್ವರ್ ಪೊಲೀಸ್ ಸ್ಟೇಷನಲ್ಲಿದೆ, ಅಲ್ಲಿ ನಾನು ಕೋಆರ್ಡಿನೇಟರ್ ಆಗಿದ್ದೇನೆ. गणनायकाय गणदैवताय गणाध्यक्षाय धीमहि गुणशरीराय गुणवन्दिताय गुणेशानाय धीमहि गुणाधीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि गानचतुराय गानप्राणाय गानान्तरात्मने गानोत्सुकाय गानमत्ताय गानोत्सुकमनसे गुरुपूजिताय गुरुदैवताय गुरुकुलस्थायिने गुरुविक्रमाय गुह्यप्रवराय गुरवे गुणगुरवे गुरुदैत्यकलक्षेत्रे गुरुसर्वसराराध्याय गुरुपुत्रपरित्रात्रे गुरुपाखण्डखण्डकाय गीतसाराय गीततत्त्वाय गीतगोत्राय धीमहि गूढकुल्पाय गन्धमत्ताय गोजयप्रदाय धीमहि गुणाधीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय धीमहि
गणनायकाय गणदैवताय गणाध्यक्षाय धीमहि गुणशरीराय गुणवर्धिताय गुणेशानाय धीमहि गुणाधीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि एकदन्ताय वक्रतुण्डाय गौरीतनयाय धीमहि एकदन्ताय वक्रतुण्डाय गौरीतनयाय धीमहि श्री गणेशाय धीमहि श्री गणेशाय धीमहि श्री गणेशाय धीमहि आमच्या घरी ये तुका फुलान सबयता तुका साडयेन नटयता नारी तू वचली नारी आमच्या घराक सरी ये नारी ये आमच्या घरी ये तुका फुलान सबयता तुका साडयेन नटयता नारी तू वचली नारी आमच्या घराक सरी सगळं वाडो तुका बोट जोगता घरांत कितें शेजरांत कितें आमचे थंय खरेंच खुशाल भोगता गुणान तुज्या घरान तुज्या सगळो वाडो तुका बोट जोगता घरांत कितें शेजरांत कितें आमचे थंय खरेंच खुशाल भोगता ये नारी आमच्या घरी ये तुका फुलान सबयता तुका साडयेत नटयता नारी तू वचली नारी आमच्या घराक सरी ಒಟ್ಟಾರೆಯಾಗಿ ಮರೆಗುಳಿತನದ ಬಗ್ಗೆ ಸಮಾಜಕ್ಕೆ ಉತ್ತಮ ಸಂದೇಶ ಸಾರುವ ಕಾರ್ಯಕ್ರಮವನ್ನ ಪೇಜ್ ಜೊತೆಗೆ 30 ಸಂಸ್ಥೆಗಳು ನಡೆಸಿದ್ದು ವಿಶೇಷವಾಗಿ ಹಾಗೂ ಅತ್ಯುತ್ತಮವಾಗಿ ಮೂಡಿಬಂದಿದೆ. ಇಂತಹ ಇನ್ನಷ್ಟು ಉತ್ತಮ ಕೆಲಸಗಳನ್ನ ಪೇಜ್ ಸಂಸ್ಥೆ ಮಾಡಲಿ ಅನ್ನೋದೇ ನಮ್ಮೆಲ್ಲರ ಆಶಯ.